जय गणेश जय गणेश जय गणेश पाहि मां। जय गणेश जय गणेश जय गणेश रक्ष मां। जय गणेश जय गणेश जय गणेश पाहि मां। जय गणेश जय गणेश जय गणेश रक्ष मां। जय गणेश रक्ष मां। जय गणेश रक्ष मां। शिवगिरि शिखराग्रे दिव्य पद्मासनस्थं वरदमभयहस्तं पापविध्वंसपादं सुजननिकरसेव्यं चारुकारुण्यनेत्रं कलिकलुषविनाशं नौमि नारायणाख्यं। नौमि नारायणाख्यं। नौमि नारायणाख्यं। गुरुभ्यो नमः। ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಮನಸಾರೆ ನಮಿಸುತ್ತಾ, ಬ್ರಹ್ಮವಿದ್ಯರುಗಳೆಲ್ಲ ಪಾದಾರವಿಂದಕ್ಕೆ ನಮಿಸುತ್ತಾ, ನಮ್ಮ ಸ್ಥಳೀಯ ದೈವದೇವರುಗಳಿಗೆ ಪ್ರಾರ್ಥನೆ ಸಲ್ಲಿಸುತ್ತಾ, ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕಾರಿ ಸಂಘದ 22-23ನೇ ಸಾಲಿನ 12ನೇ ವಾರ್ಷಿಕ ಮಹಾಸಭೆಗೆ ಬಂದಂಥ ಎಲ್ಲ ಸದಸ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಇಂದಿನ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಸಂಘದ ನಿರ್ದೇಶಕರುಗಳಾದ ಉಪಾಧ್ಯಕ್ಷರಾದ ನೇಮಿರಾಜ್, ನಿರ್ದೇಶಕರಾದ ಶ್ರೀ ಪರಮೇಶ್ವರ ಪೂಜಾರಿ, ಶ್ರೀ ಆನಂದ ಎಸ್ಕೊಂಡಾನ, ಸೀತಾರಾಮ್ಯ, ರಮನಾಥ್ ಸನಿ, ಚಂದ್ರಹಾಸ್ ಮರೋಳಿ, ಶ್ರೀ ಮುದ್ದು ಮುಡುಬೆಳ್ಳೆ, ಶ್ರೀ ಬಿ ದಿವಾಕರ್, ಶ್ರೀ ಗೋಪಾಲ್ ಎಂ ಹಾಗೂ ಶ್ರೀಮತಿ ಚಂದ್ರಾವತಿ, ಶ್ರೀಮತಿ ಉಮಾವತಿ ಹಾಗೂ ಸಿಒ ಸೌಮ್ಯ ವಿಜಯ್. ಇವರಲ್ಲಿ ಚಂದ್ರಹಾಸ್ ಮರೋಳಿಯವರು ಆರೋಗ್ಯ ನಿಮಿತ್ತ ಇಂದು ಸಭೆಗೆ ಗೈರಾಜರಾಗಿರುತ್ತಾರೆ. ಬಾಕಿ ಎಲ್ಲ ನಿರ್ದೇಶಕರು ಕೂಡ ಇಂದು ಸಭೆಯಲ್ಲಿದ್ದು ಈ ಒಂದು ನಮ್ಮ 12ನೇ ವಾರ್ಷಿಕ ಮಹಾಸಭೆಯನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ನಿಮ್ಮೆಲ್ಲರನ್ನು ನಮ್ಮ ಇಂದಿನ 12ನೇ ವಾರ್ಷಿಕ ಮಹಾಸಭೆಯನ್ನು ಪ್ರಾರಂಭ ಮಾಡಲು ತಮ್ಮ ಅನುಮತಿಯನ್ನು ಕೊಡ್ತಾ ಸಭೆಯನ್ನು ಮುಂದುವರಿಸಿದ್ದೇವೆ. ತಮಗೂ ಕೂಡ ಸ್ವಾಗತ ಸರ್. ಮುಂದಕ್ಕೆ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಸೂಚಿಯ ಪ್ರಕಾರ ಸಭೆಯನ್ನು ಮುಂದುವರಿಸಲು ಗೌರವಾನ್ವಿತ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. 22-23ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ತಿಳುವಳಿಕೆ ಪತ್ರೆಯನ್ನು ಓದಿ ದಾಖಲಿಸುವುದು ನಮ್ಮ ಸಂಘದ ಮುಖ್ಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸೌಮ್ಯ ವಿಜಯ್. ಕಾರ್ಯಸೂಚಿ 3, 2022-23ನೇ ಸಾಲಿನ 12ನೇ ವಾರ್ಷಿಕ ಸಾಮಾನ್ಯ ಸಭೆಯ ತಿಳುವಳಿಕೆ ಪತ್ರ. ಸನ್ಮಾನ್ಯ ಸದಸ್ಯರೇ, ನಮ್ಮ ಸಂಘದ 2022-23ನೇ ಸಾಲಿನ 12ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ದಿನಾಂಕ 3/9/2023 ರವಿವಾರ ಪೂರ್ವಾಹ್ನ 10:30ಕ್ಕೆ ಸರಿಯಾಗಿ ಪಡೀಲ್ನ ಬೈರಾಡಿಕೆರೆ ಹತ್ತಿರವಿರುವ ಸಂಘದ ಆಡಳಿತ ಕಚೇರಿ ಆತ್ಮಶಕ್ತಿ ಸೌಧ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಸಾಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳರ್ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಸೂಚಿಯಲ್ಲಿ ನಮೂದಿಸಿರುವ ವಿಷಯಗಳ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲು ಸಭೆಯನ್ನು ಕರೆಯಲಾಗಿದೆ. ಸಂಘದ ಅರ್ಹ ಸದಸ್ಯರೆಲ್ಲರೂ ಪ್ರಪ್ತ ಸಮಯಕ್ಕೆ ಹಾಜರಾಗುವಂತೆ ವಿನಂತಿಸಲಾಗಿದೆ. ಕಾರ್ಯಸೂಚಿ 1, ಪ್ರಾರ್ಥನೆ. 2, ಸ್ವಾಗತ. 3, 2022-23ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ತಿಳುವಳಿಕೆ ಪತ್ರ ಓದಿ ದಾಖಲಿಸುವುದು. 4, ದಿನಾಂಕ 18/9/2022 ಜರುಗಿದ 11ನೇ ವಾರ್ಷಿಕ ಸಾಮಾನ್ಯ ಸಭಾ ನಡವಳಿಯನ್ನು ಓದಿ ದೃಢೀಕರಿಸುವುದು. 5, 2022-23ನೇ ಸಾಲಿನ ವಾರ್ಷಿಕ ವರದಿಯ ಮಂಡನೆ ಹಾಗೂ ಅಂಗೀಕಾರ. 6, 2022-23ನೇ ಸಾಲಿನ ಲೆಕ್ಕ ಪರಿಶೋಧಕರ ವರದಿ, ಲೆಕ್ಕ ತಕ್ಕಗಳ ಪರಿಶೀಲನೆ ಮತ್ತು ಅಂಗೀಕಾರ ಹಾಗೂ ಆಡಳಿತ ಮಂಡಳಿಯ ಅನುಪಾಲನಾ ವರದಿಯ ಅನುಮೋದನೆ. 7, 2022-23ನೇ ಸಾಲಿನ ಸಂಘದ ನಿವ್ವಳ ಲಾಭದ ವಿಂಗಡಣೆ. 8, 2022-23ನೇ ಸಾಲಿನಲ್ಲಿ ಸಂಘಕ್ಕೆ ಸದಸ್ಯರನ್ನು ಸೇರಿಸಿಕೊಂಡ ಮತ್ತು ಸದಸ್ಯತ್ವದಿಂದ ಸಮಾಪನೆಗೊಂಡಿರುವ ವಿವರಗಳನ್ನು ಪರಿಶೀಲಿಸಿ ಅನುಮೋದಿಸುವುದು. 9, 2022-23ನೇ ಸಾಲಿನಲ್ಲಿ ಅಂದಾಜು ಬಜೆಟ್ಗಿಂತ ಖರ್ಚುವರಿ ಹೆಚ್ಚಾಗಿರುವುದನ್ನು ಪರಿಶೀಲಿಸಿ ಮಂಜೂರು ಮಾಡುವುದು. 10, 2023-24ನೇ ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯ ಪರಿಶೀಲನೆ ಮತ್ತು ಮಂಜೂರಾತಿ. 11, ಸಂಘದ ಸಿಬ್ಬಂದಿ ಬೃಂದಬಲ ಮತ್ತು ವೇತನ ಶ್ರೇಣಿಯನ್ನು ಅನುಮೋದಿಸುವ ಬಗ್ಗೆ. 12,
2023-24ನೇ ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧನೆಗೆ ಸನ್ನದು ಲೆಕ್ಕ ಪರಿಶೋಧರ ನೇಮಕಾತಿ. 13. 2023-24ನೇ ಸಾಲಿನ ಕಾರ್ಯಯೋಜನೆಯನ್ನು ಪರಿಶೀಲಿಸಿ ಮಂಜೂರು ಮಾಡುವುದು. 14. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಂಘದ ಸದಸ್ಯರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಗೌರವಾರ್ಪಣೆ. 15. ಅಧ್ಯಕ್ಷರ ಅನುಮತಿ ಮೇರೆಗೆ ಇತರ ವಿಷಯಗಳು. 16. ವಂದನಾರ್ಪಣೆ. ಆಡಳಿತ ಮಂಡಳಿ ಅನುಮತಿ ಮೇರೆಗೆ ಶ್ರೀಮತಿ ಸೌಮ್ಯ ವಿಜಯ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಸ್ಥಳ ಮಂಗಳೂರು, ದಿನಾಂಕ 10/8/2023. ನಾವು ನಮ್ಮ ಸಂಘದ 10 ವರ್ಷ ನಿರ್ದೇಶಕರಾದಂಥ ರಾಮದಾಸ್ ಮರೋಡಿ ಅವರು ಹಾಗೂ ಹಲವಾರು ಸದಸ್ಯರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ 1 ನಿಮಿಷದ ಮೌನ ಶ್ರದ್ಧಾಂಜಲಿ. ಯಾರಾದೊಬ್ಬರು ಅನುಮೋದನೆ ಮಾಡ್ಬೋದು, ಇನ್ನೊಬ್ಬರು ಮುಂದಕ್ಕೆ. ದಿನಾಂಕ 18/9/2022 ಜರುಗಿದ 11ನೇ ವಾರ್ಷಿಕ ಸಾಮಾನ್ಯ ಸಭಾ ನಡಾವಳಿಯನ್ನು ಓದಿ ದೃಢೀಕರಿಸುವುದು. ಅದು ಪುಟ ಸಂಖ್ಯೆ 4ರಲ್ಲಿದೆ. 22-23ನೇ ಸಾಲಿನ ವಾರ್ಷಿಕ ವರದಿಯ ಮಂಡನೆ ಮತ್ತು ಅಂಗೀಕಾರ ಪುಟ ಸಂಖ್ಯೆ 5ರಲ್ಲಿದೆ. ಇದನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. 23ನೇ ಸಾಲಿನ ವಾರ್ಷಿಕ ವರದಿ. ಆತ್ಮಶಕ್ತಿ ವಿವಿಧೋದ್ದೇಶಿ ಸಹಕಾರಿ ಸಂಘದ 12ನೇ ವಾರ್ಷಿಕ ಸಾಮಾನ್ಯ ಸಭೆಗೆ ಸರ್ವ ಸದಸ್ಯರನ್ನು ಈ ಶುಭ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ 2022-23ನೇ ಸಾಲಿನ ವಾರ್ಷಿಕ ಚಟುವಟಿಕೆಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ಮಂಡಿಸಲು ಸಂತೋಷ ಪಡುತ್ತೇವೆ. ಸದಸ್ಯತ್ವ ಮತ್ತು ಪಾಲು ಬಂಡವಾಳ. ದಿನಾಂಕ 31-3-2023ಕ್ಕೆ ಸಂಘದಲ್ಲಿ ಎ ವರ್ಗದ 5397 ಸದಸ್ಯರು ಮತ್ತು ಸಿ ವರ್ಗದ 577 ಸದಸ್ಯರು ಇದ್ದು ಒಟ್ಟು 5974 ಸದಸ್ಯರಿಂದ ರೂಪಾಯಿ 129.21 ಲಕ್ಷ ಷೇರು ಬಂಡವಾಳವನ್ನು ಸಂಗ್ರಹಿಸಿದೆ. ಠೇವಣಿಗಳು. ವರ್ಷಾರಂಭದಲ್ಲಿ ಸಂಘದ ಠೇವಣಿ ರೂಪಾಯಿ 17,604.41 ಲಕ್ಷ ಇದ್ದು ರೂಪಾಯಿ 52,559.57 ಲಕ್ಷ ಜಮಾ ಆಗಿ ರೂಪಾಯಿ 48,926.98 ಲಕ್ಷ ಮರುಪಾವತಿಯಾಗಿ ದಿನಾಂಕ 31-3-2023ಕ್ಕೆ ರೂಪಾಯಿ 21,237 ಲಕ್ಷದಷ್ಟು ಏರಿಕೆಯಾಗಿದ್ದು ಶೇಕಡ 20.63ರಷ್ಟು ವೃದ್ಧಿಯಾಗಿರುತ್ತದೆ. ಇದು ಸಂಘದ ಸದಸ್ಯರು ಸಂಘದ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಗಳಿಂದ ಮಾತ್ರ ಸಾಧ್ಯವಾಗಿರುವುದು. ಕ್ಷೇಮ ನಿಧಿ. ವರ್ಷಾರಂಭಕ್ಕೆ ಕ್ಷೇಮ ನಿಧಿಯು ರೂಪಾಯಿ 1,47,07,414 ಇದ್ದು 2021-22ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಹಂಚಿಕೆಯಾದ ಲಾಭ ವಿಲೇವಾರಿಯಲ್ಲಿ ಈ ನಿಧಿಗೆ ಬಂದಂತಹ ಮೊಬಲಗು ರೂಪಾಯಿ 37,36,226 ಜಮಾ ಪಡೆದು ದಿನಾಂಕ 31-3-2023ಕ್ಕೆ ಒಟ್ಟು ರೂಪಾಯಿ 1,85,43,640 ಇರುತ್ತದೆ. ಈ ಮೊತ್ತವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲಿ ಪ್ರತ್ಯೇಕವಾಗಿ ಠೇವಣಿಯಲ್ಲಿ ತೊಡಗಿಸಲಾಗಿದೆ. ಇತರ ನಿಧಿಗಳು. ದಿನಾಂಕ 31-3-2023 ಅಂತ್ಯಕ್ಕೆ ಇತರೆ ನಿಧಿಗಳು ಈ ಕೆಳಗಂಡಂತೆ ಇರುತ್ತದೆ. ಕಟ್ಟಡ ನಿಧಿ 24,62,242.96. ಕಟ್ಟಡ ನಿಧಿ ಕಟ್ಟಡ ವಿನಿಯೋಗದ ನಿವೇಶನದಲ್ಲಿ ವಿನಿಯೋಗ 81,99,989.89. ಕಟ್ಟಡ ನಿಧಿ ಕಟ್ಟಡದಲ್ಲಿ ವಿನಿಯೋಗ 1,83,58,604.32. ಮಹೋತ್ಸವ ನಿಧಿ 5,48,107. ಬ್ರಹ್ಮಶ್ರೀ ನಾರಾಯಣಗುರು ಚಾರಿಟೇಬಲ್ ಟ್ರಸ್ಟ್ ಮತ್ತು ಇತರ ಸಾರ್ವಜನಿಕ ಸಂಸ್ಥೆಗಳ ನಿಧಿ 26,714. ಸಿಬ್ಬಂದಿ ಕ್ಷೇಮ ನಿಧಿ 4,55,836.17. ಪ್ರಚಾರ ನಿಧಿ 1,85,184.86. ಪ್ರಚಾರ ನಿಧಿ 1,85,186.86. ಲಾಭಾಂಶ ಸಮೀಕರಣ ನಿಧಿ 5,08,471. ಕರಡು ಸಾಲದ ನಿಧಿ 29,22,336. ಸದಸ್ಯರ ಕಲ್ಯಾಣ ನಿಧಿ 27,65,169. ಅಧ್ಯಯನ ಪ್ರವಾಸ ನಿಧಿ 3,16,869. ಸಬಕರಿ ನಿಧಿ 1,28,29,821.50. ಒಟ್ಟು ರೂಪಾಯಿ 5,65,84,345.70. ಸಾಲಗಳು ಮತ್ತು ಮುಂಗಡಗಳು. ವರದಿ ಸಾಲಿನಲ್ಲಿ ಸಂಘ ನೀಡಿದ ಸಾಲ ಮತ್ತು ವಸೂಲು ಮಾಡಿದ ವರ್ಷಾಂತ್ಯದಲ್ಲಿರುವ ಸಾಲ ಮತ್ತು ಮುಂಗಡಗಳ 3 ವರ್ಷಗಳ ಅಂಕಿಅಂಶಗಳ ವಿವರ ಈ ಕೆಳಗಂಡಂತೆ ಇರುತ್ತದೆ. ವರ್ಷಾರಂಭದಲ್ಲಿ ಸಾಲ 2020-21ರಲ್ಲಿ 7,309.31, 21-22ರಲ್ಲಿ
11,245.33, 2022-23ರಲ್ಲಿ 13,083.21, ವರದಿ ಸಾಲಿನಲ್ಲಿ ನೀಡಿದ ಸಾಲ 20-21ರಲ್ಲಿ 12,173.87, 21-22ರಲ್ಲಿ 11,395.79, 22-23ರಲ್ಲಿ 13,763.15, ವರದಿ ಸಾಲಿನಲ್ಲಿ ವಸೂಲಿಯಾಗಿದ್ದು 8,236.85, 21-22ರಲ್ಲಿ 9,558.91, 22-23ರಲ್ಲಿ 11,921.50, ವರ್ಷಾಂತ್ಯಕ್ಕೆ ಹೊರಬಾಕಿ 20-21ರಲ್ಲಿ 11,246.33, 21-22ರಲ್ಲಿ 13,083.21, 22-23ರಲ್ಲಿ 14,924.86. ಧನ ವಿನಿಯೋಗಗಳು ದಿನಾಂಕ 31-3-2023ಕ್ಕೆ ಸಂಘದ ಧನ ವಿನಿಯೋಗಗಳು ಈ ಕೆಳಗಂಡಂತೆ ಇರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು 1,50,00,000, ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಬೆಳ್ತಂಗಡಿ 4 ಕೋಟಿ. ಧನ ವಿನಿಯೋಗಗಳು ಒಟ್ಟು ರೂಪಾಯಿ 67,49,43,640. ಪಾಡುಗಳು ಒಟ್ಟು ರೂಪಾಯಿ 26,83,940. ವಹಿವಾಟು ಮತ್ತು ನಿವ್ವಳ ಲಾಭ ಮಾರ್ಚ್ 2023ಕ್ಕೆ ವರ್ಷದ ವಾರ್ಷಿಕ ವಹಿವಾಟು ರೂಪಾಯಿ 2,047.69 ಕೋಟಿ ತಲುಪಿರುವುದನ್ನು ತಮಗೆ ತಿಳಿಸಲು ಸಂತೋಷ ಪಡುತ್ತೇವೆ. ಸಂಘವು ವರದಿ ಸಾಲಿಗೆ ರೂಪಾಯಿ 235.93 ಲಕ್ಷ ಲಾಭ ಗಳಿಸಿದೆ. ಇದು ಹಿಂದಿನ ಸಾಲಿನ ನಿವ್ವಳ ಲಾಭಕ್ಕಿಂತ ರೂಪಾಯಿ 86.48 ಲಕ್ಷ ಹೆಚ್ಚಳಗೊಂಡಿದೆ. ದುಡಿಯುವ ಬಂಡವಾಳ ಸಂಘವು 2021-22ನೇ ಸಾಲಿಗೆ ಒಟ್ಟು ರೂಪಾಯಿ 18,310.26 ಲಕ್ಷ ದುಡಿಯುವ ಬಂಡವಾಳ ಇದ್ದು, ವರದಿ ವರ್ಷದಲ್ಲಿ ರೂಪಾಯಿ 22,117.49 ಲಕ್ಷ ದುಡಿಯುವ ಬಂಡವಾಳ ಹೊಂದಿರುತ್ತದೆ. ಅಂದರೆ ಹಿಂದಿನ ಸಾಲಿಗಿಂತ ವರದಿ ಸಾಲಿಗೆ ರೂಪಾಯಿ 3,807.23 ಲಕ್ಷದಷ್ಟು ದುಡಿಯುವ ಬಂಡವಾಳ ಇದ್ದು, ಶೇಕಡ 20.79ರಷ್ಟು ವೃದ್ಧಿಯಾಗಿರುತ್ತದೆ. ಡಿವಿಡೆಂಡ್ ಸಂಘವು ಸತತ 10 ವರ್ಷಗಳಿಂದ ಸದಸ್ಯರಿಗೆ ಡಿವಿಡೆಂಡ್ ವಿತರಿಸಲಾಗಿದ್ದು, ವರದಿ ವರ್ಷದಲ್ಲಿ ಶೇಕಡ 11ರಷ್ಟು ಡಿವಿಡೆಂಡ್ ಘೋಷಿಸುವಂತೆ ಆಡಳಿತ ಮಂಡಳಿ ಮಹಾಸಭೆಯ ಒಪ್ಪಿಗೆಯನ್ನು ಕೋರಿದೆ. ಕಳೆದ 3 ವರ್ಷಗಳಿಂದ ಡಿವಿಡೆಂಡ್ ಮೊತ್ತವನ್ನು ಪಡೆಯದೇ ಇರುವ ಸದಸ್ಯರು ತಮ್ಮ ಗುರುತಿನ ಚೀಟಿ ತೋರಿಸಿ ಸದರಿ ವರ್ಷದ ಡಿವಿಡೆಂಡ್ ಪಡೆಯಲು ಸೂಚಿಸಲಾಗಿದೆ. ಸಂಘದ ಉಪನಿಧಿ 106ರಂತೆ 3 ವರ್ಷಗಳ ಒಳಗಾಗಿ ಡಿವಿಡೆಂಡ್ ಪಡೆಯದೇ ಇರುವ ಸದಸ್ಯರ ಡಿವಿಡೆಂಡ್ ಮೊತ್ತವನ್ನು ಮೀಸಲು ನಿಧಿಗೆ ವರ್ಗಾಯಿಸಲಾಗುವುದು. ಶಾಖೆಗಳು ಸಂಘವು ವರದಿ ವರ್ಷದಲ್ಲಿ ಮಂಗಳೂರು ತಾಲೂಕಿನ ಅಡ್ಯಾರಿ ನೀರ್ಮಾರ್ಗ, ಗಂಜಿಮಠ, ಕೊಟ್ಟಾರ, ಕೇಸಿರೋಡು, ಉಡುಪಿ ಜಿಲ್ಲೆಯ ಪಡುಬಿದ್ರಿ ಮತ್ತು ಕಾಪು ಹಾಗೂ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರು ಮತ್ತು ಅಳದಂಗಡಿ ಸೇರಿ ವರ್ಷಾಂತ್ಯಕ್ಕೆ ಒಟ್ಟು 29 ಶಾಖೆಗಳನ್ನು ತೆರೆದಿದ್ದು, ಸಂಘವು ಪ್ರಸ್ತುತ ಬಂಟ್ವಾಳ ತಾಲೂಕಿನ ಮಾಲೂಮಿಯಲ್ಲಿ 30ನೇ ಶಾಖೆಯನ್ನು ತೆರೆದು ಕಾರ್ಯಾಚರಿಸುತ್ತಿದೆ. ಎಲ್ಲ ಶಾಖೆಗಳು ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ದಾಖಲಿಸಿದ್ದು, ಪ್ರಗತಿ ಪಥದಲ್ಲಿ ಮುಂದುವರಿಯುತ್ತಿದೆ ಮತ್ತು ಶಾಖೆಗಳ ಸುಭದ್ರತೆ ದೃಷ್ಟಿಯಿಂದ ಸಂಘದ ಎಲ್ಲ ಶಾಖೆಗಳಿಗೆ ಸಿಸಿ ಕ್ಯಾಮೆರಾ, ಬೆಂಕಿ ನಂದಿಸುವ ಯಂತ್ರ ಮತ್ತು ಬರ್ಗ್ಲರ್ ಅಲಾರ್ಮ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಆಡಳಿತ ಮಂಡಳಿ ಸಂಘದಲ್ಲಿ ಒಟ್ಟು 12 ಮಂದಿ ಚುನಾಯಿತ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀ ಚಿತ್ತರಂಜನ್ ಬೋಳಾರ್ ಅಧ್ಯಕ್ಷರು, ಶ್ರೀ ನೇಮಿರಾಜ್ ಪಿ ಉಪಾಧ್ಯಕ್ಷರು, ಶ್ರೀ ಜಿ ಪರಮೇಶ್ವರ ಪೂಜಾರಿ, ಶ್ರೀ ಆನಂದಿಸ್ ಕೊಂಡಾನ, ಶ್ರೀ ಸೀತಾರಾಮ್ ಎನ್, ಶ್ರೀ ರಮನಾಥ ಸನೀಲ್, ಶ್ರೀ ಚಂದ್ರಹಾಸ್ ಮರೋಲಿ, ಶ್ರೀ ಮುದ್ಮೂಡು ಬೇಲೆ, ಶ್ರೀ ಬಿ.ಪಿ. ದಿವಾಕರ್, ಶ್ರೀ ಗೋಪಾಲ್ ಎಂ, ಶ್ರೀಮತಿ ಚಂದ್ರಾವತಿ, ಶ್ರೀಮತಿ ಉಮಾವತಿ ನಿರ್ದೇಶಕರುಗಳು. ಸಂಘದ ಉಪನಿಯಮ 58-19-1-2-3ರಂತೆ ಅಧ್ಯಕ್ಷರನ್ನೊಳಗೊಂಡ 5 ಜನ ಸದಸ್ಯರ ಸದಸ್ಯತ್ವ, ಸಹಸದಸ್ಯತ್ವ, ಠೇವಣಿ ಸಂಗ್ರಹಣೆ, ಅಭಿವೃದ್ಧಿ ಉಪಸಮಿತಿ, ಬಾಕಿ ವಸೂಲಿ ಮತ್ತು ಲೆಕ್ಕಪತ್ರ ಉಪಸಮಿತಿ ಮತ್ತು ಸಂಘದ ಉಪಸಮಿತಿಗಳನ್ನು ರಚಿಸಿಕೊಳ್ಳಲಾಗಿದೆ. ಸಂಘವು ವರದಿ ಸಾಲಿಗೆ ಒಟ್ಟು 15 ಆಡಳಿತ ಮಂಡಳಿ ಸಭೆಗಳು ಮತ್ತು 1 ವಾರ್ಷಿಕ ಸಾಮಾನ್ಯ ಸಭೆಯನ್ನು ಜರುಗಿಸಲಾಗಿದೆ. ಸಿಬ್ಬಂದಿ ಸಂಘದಲ್ಲಿ ಪ್ರಸ್ತುತ 78 ಮಂದಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಹಾಲಿ ಸಿಬ್ಬಂದಿಗಳಿಗೆ ವೇತನ ಶ್ರೇಣಿ, ತುಟಿ ಭತ್ಯೆ, ಮನೆ ಭತ್ಯೆ, ಇಎಸ್ಐ, ಪಿಎಫ್, ಬೋನಸ್, ಗ್ರಾಚ್ಯುಟಿ, ವಿಮಾ ಸೌಲಭ್ಯ ಮತ್ತು ಸಮವಸ್ತ್ರ ನೀಡಲಾಗಿದೆ. ಸಂಘದ ಎಲ್ಲ ಸಿಬ್ಬಂದಿಗಳಿಗೆ ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರದಂದು ಮಧ್ಯಾಹ್ನ ನಂತರ ಸಿಬ್ಬಂದಿಗಳ ಸಭೆ ಕರೆದು ಆಯಾ ಶಾಖೆಗಳ ಪ್ರಗತಿ ಪರಿಶೀಲನೆ ಮತ್ತು ಸಿಬ್ಬಂದಿಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಹಾಗೂ ಅವರ ಅಹವಾಲುಗಳನ್ನು ಪರಿಶೀಲಿಸಿ ಸೂಕ್ತ ನಿರ್ದೇಶಗಳನ್ನು ನೀಡಲಾಗುತ್ತಿದೆ. ಸಂಘದ ಸಿಬ್ಬಂದಿಗಳು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಂಘ ಪ್ರೋತ್ಸಾಹ ನೀಡುತ್ತಿದೆ. ಸಿಬ್ಬಂದಿಗಳಿಗೆ ಹಬ್ಬದ ಮುಂಗಡ ಸಾಲ ಹಾಗೂ ವಿದ್ಯಾಭ್ಯಾಸ ಬಡ್ಡಿರಹಿತ ಸಾಲವನ್ನು ನೀಡುತ್ತಿದೆ. ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆ ಸಂಘದ ಸದಸ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಯೋಜನಕಾರಿಯಾದ ಟಸೆ ಪೇಪರ್ ಸೌಲಭ್ಯವನ್ನು ನೀಡುತ್ತಿದ್ದು, ಮಂಗಳೂರಿನ ಹೃದಯ ಭಾಗದ ಡಿಸಿ ಆಫೀಸ್ ಬಳಿ ಶಾಖೆಯಲ್ಲಿ ನಸುಗತ್ತಲೆ 7 ಗಂಟೆಯವರೆಗೂ ಹಾಗೂ ಆಯ್ದ ಸರ್ಕಾರಿ ರಜಾ ದಿನಗಳಲ್ಲೂ ಈ ಮುದ್ರಾಂಕ ಸೇವೆ ನೀಡುತ್ತಿರುವುದು ಉಲ್ಲೇಖನಾರ್ಹವಾಗಿದೆ. ಇಂತಹ ಸೇವಾ ತಾತ್ಪರ್ಯದ ಕಾರಣದಿಂದಾಗಲೇ ಈ ಸ್ಟ್ಯಾಂಪಿಂಗ್ ಅತಿ ಹೆಚ್ಚು ಮಾರಾಟ ಮಾಡಿ 9 ಬಾರಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಹೆಮ್ಮೆಯ ಸಂಗತಿ ಎನಿಸಿದೆ. ಡಿಡಿ
RTGS ನೆಫ್ಟ್ ವೆಸ್ಟರ್ನ್ ಯೂನಿಯನ್ ಮನಿ ಎಕ್ಸ್ಪ್ರೆಸ್ ಸೌಲಭ್ಯ. ಸಂಘದ ಎಲ್ಲ ಶಾಖೆಗಳಲ್ಲಿಯೂ DD RTGS ನೆಫ್ಟ್ ಸೌಲಭ್ಯ ಅತಿ ಕಡಿಮೆ ಸೇವಾ ಶುಲ್ಕ ದರದಲ್ಲಿ DBS ಬ್ಯಾಂಕ್, ಕೆನರಾ ಬ್ಯಾಂಕ್, ಭಾರತೀಯ ಸ್ಟೇಟ್ ಬ್ಯಾಂಕ್ ಇಂಡಿಯಾ, ICICI ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಫೆಡರಲ್ ಬ್ಯಾಂಕ್, ಎಸ್ ಬ್ಯಾಂಕ್ ಮತ್ತು IDBI ಬ್ಯಾಂಕ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಸದಸ್ಯರಿಗೆ ನೀಡಲಾಗಿದೆ. ಈ ವ್ಯವಹಾರದ ಜೊತೆಗೆ ವೆಸ್ಟರ್ನ್ ಯೂನಿಯನ್ ಮತ್ತು ಮನಿ ಎಕ್ಸ್ಪ್ರೆಸ್, K2K ಹಾಗೂ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಜಾಹೀರಾತು ಸೇವೆಯನ್ನು ಸಂಘದ ಮೂಲಕ ವ್ಯವಸ್ಥೆಗೊಳಿಸಲಾಗಿದೆ. ವಿಮಾ ಸೌಲಭ್ಯ ಮತ್ತು ಆರೋಗ್ಯ ಕಾರ್ಡ್. ಸದಸ್ಯರ ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಕ್ಯಾರ್ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಟೆಟಲ್ಮೆಂಟ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ವಿಮೆ ಹಾಗೂ ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಸೌಲಭ್ಯವು ಲಭ್ಯವಿದೆ. ಇದರ ಪ್ರಯೋಜನವನ್ನು ಸದಸ್ಯರು ಪಡೆದುಕೊಳ್ಳಲು ತಿಳಿಸಲಾಗಿದೆ. ಪ್ರಸ್ತುತ ಮಣಿಪಾಲ್ ಆರೋಗ್ಯ ಕಾರ್ಡ್ ಮತ್ತು ಯಶಸ್ವಿನಿ ಆರೋಗ್ಯ ಕಾರ್ಡ್ ಕೂಡ ಅಳವಡಿಸಲಾಗಿದೆ. ಸ್ವಸಹಾಯ ಸಂಘಗಳು. ಸಂಘದ ಪ್ರಾಯೋಜಿತ ಗುರುಶ್ರೀ ಸ್ವಸಹಾಯ ಸಂಘಗಳನ್ನು ಎಲ್ಲ ಶಾಖೆಗಳಲ್ಲೂ ರಚಿಸಲಾಗಿದೆ. ಈ ಮೂಲಕ ಸದಸ್ಯರಲ್ಲಿ ಉಳಿತಾಯ ಮನೋಭಾವ ರೂಪಿಸಿ ಇನ್ನು ಹೆಚ್ಚಿನ ಸ್ವಸಹಾಯ ಸಂಘಗಳನ್ನು ರಚಿಸಿಕೊಂಡು ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ಸಾಲ ಸೌಲಭ್ಯ ಕಲ್ಪಿಸುವ ಮೂಲಕ ಸ್ವಾವಲಂಬಿ ಆಗುವಂತೆ ಯೋಜನೆಯನ್ನು ರೂಪಿಸಲಾಗಿದೆ. HTCM ದೂರ ಶಿಕ್ಷಣ ಕೋರ್ಸ್. ಸಂಘವು ಪ್ರಾದೇಶಿಕ ಸಹಕಾರ ನಿರ್ವಹಣೆ ಸಂಸ್ಥೆ RICM ಬೆಂಗಳೂರು ಇವರಿಂದ ನಡೆಸಲ್ಪಡುವ 26 ವಾರಗಳ HTCM ದೂರ ಶಿಕ್ಷಣ ಕೋರ್ಸಿನ ತರಗತಿಯನ್ನು ಹಾಗೂ ಪರೀಕ್ಷಾ ಕೇಂದ್ರವನ್ನು ವ್ಯವಸ್ಥೆಗೊಳಿಸಿದೆ. ಸಹಕಾರ ಸಂಘಗಳಲ್ಲಿ ಉದ್ಯೋಗ ಪಡೆದುಕೊಳ್ಳಲು ಪದೋನ್ನತಿ ಹೊಂದಲು ಈ ಶಿಕ್ಷಣ ಬಹಳ ಪ್ರಾಮುಖ್ಯವಾಗಿದೆ. ಆತ್ಮಶಕ್ತಿ ಈ ಕೋರ್ಸಿನ ಮಂಗಳೂರು ವಿಭಾಗದ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಇದುವರೆಗೆ ಸಹಕಾರಿ ಸಂಘದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 750ಕ್ಕೂ ಅಧಿಕ ಸಿಬ್ಬಂದಿಗಳು ಇದರ ಪ್ರಯೋಜನವನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ. ವೆಬ್ಸೈಟ್ ಅಂತರ್ಜಾಲ www.atmashakti.com. ಸಂಘವು ತನ್ನ ಸದಸ್ಯರಿಗೆ ಅನುಕೂಲಕ್ಕಾಗಿ ತನ್ನದೇ ಆದ ವೆಬ್ಸೈಟ್ ಅನ್ನು ಬಿಡುಗಡೆಗೊಳಿಸಿದೆ. ಸಂಘದ ಸೇವೆ ಹಾಗೂ ವಿವಿಧ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ನೀಡಲಾಗಿದೆ. ಹಾಗಾಗಿ ಸದಸ್ಯರು ಹತ್ತಿರದ ಶಾಖೆಗೆ ಬಂದು ಸೇವೆ ಪಡೆಯಲು ಅನುಕೂಲವೂ ಆಗಿದೆ. ಸ್ಥಿರ ಆಸ್ತಿಗಳು. ಸಂಘವು ನಗರದ ಪಡೆಯೂರಿನ ಬೈರಾಡಿಯ ಹತ್ತಿರ 10,000 ಚದರ ಅಡಿಯ ಸ್ವಂತ ಕಟ್ಟಡವನ್ನು ಹೊಂದಿ ಕಾರ್ಯಾಚರಿಸುತ್ತಿದೆ. ಪ್ರಶಸ್ತಿಗಳು. ದಿನಾಂಕ 5/8/2022 ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಮಹಾಸಭೆಯಲ್ಲಿ ನಮ್ಮ ಸಂಘಕ್ಕೆ 2021-22ನೇ ಸಾಲಿನ ವ್ಯವಹಾರದಲ್ಲಿ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಿದ ಹಾಗೂ ಬ್ಯಾಂಕಿನೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವುದಕ್ಕೆ ಅಭಿನಂದಿಸಿ ಸಾಧನಾ ಪ್ರಶಸ್ತಿ 2021-22 ನೀಡಿ ಗೌರವಿಸಿದೆ. ಕೇರ್ ಆರೋಗ್ಯ ವಿಮಾ ಸಂಸ್ಥೆಯ ಫಿಲಿಪೈನ್ಸ್ನಲ್ಲಿ ಮತ್ತು ಇಂಡೋನೇಷ್ಯಾನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಹಾಗೂ ಮಂಗಳೂರಿನಲ್ಲಿ ನಡೆದ ವಿಭಾಗೀಯ ಸಮಾವೇಶದಲ್ಲಿ ಆರೋಗ್ಯ ವಿಮಾ ಸಂಸ್ಥೆಯ ಗುರಿ ಮೀರಿದ ಸಾಧನೆಗೆ ಸಂಘಕ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸಂಘವು ಸಾಧಿಸಿದ ಸರ್ವಾಂಗೀಣ ಸಾಧನೆಯನ್ನು ಪರಿಗಣಿಸಿ 2022ನೇ ಸಾಲಿನಲ್ಲಿ ಮಂಗಳೂರಿನಲ್ಲಿ ನಡೆದ 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2022ರಲ್ಲಿ ಉತ್ತಮ ಸಹಕಾರಿ ಸಂಘವೆಂದು ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ನಿಯಮಿತ ಬೆಂಗಳೂರು ಇವರ 2021-22ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ನಮ್ಮ ಸಂಘಕ್ಕೆ ಅತಿ ಹೆಚ್ಚು ಈ ಮುದ್ರಾಂಕ ಸೇವೆಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ದಿನಾಂಕ 16/10/2022 ಉಡುಪಿಯಲ್ಲಿ ನಡೆದ ಪ್ರಪ್ರಥಮ ಮುಂಬೈ ವಾಪಸಿಗರ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ತುಳುನಾಡ ರಜತ ಸಂಘ ಸೇರಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸಹಕಾರ ಕ್ಷೇತ್ರದಲ್ಲಿನ ಸಾಧನೆಯನ್ನು ಗುರುತಿಸಿ ಐಕಾನ್ಸ್ ಆಫ್ ಇಂಡಿಯನ್ ಬಿಸಿನೆಸ್ ಸಂಸ್ಥೆಯಿಂದ ಕರ್ನಾಟಕ ಗ್ಲೋರಿ ಅವಾರ್ಡ್ 2023ರ IIB ಬೆಸ್ಟ್ ಲೀಡರ್ಶಿಪ್ ಅವಾರ್ಡ್ ಅನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಇತರ ಚಟುವಟಿಕೆಗಳು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಮತ್ತು ರಾಜ್ಯ ಸಹಕಾರ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸರ್ಕಾರವು ಸಹಕಾರ ಕ್ಷೇತ್ರದ ಬೆಳವಣಿಗೆಗಾಗಿ ನಿಷ್ಠೆ ಹಾಗೂ ಬದ್ಧತೆಯಲ್ಲಿ ಶ್ರಮಿಸುತ್ತಿರುವ 60 ಶ್ರೇಷ್ಠ ಸಹಕಾರಿ ಸಾಧಕಗಳನ್ನು ಗುರುತಿಸಿ ಘನ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಹಾಗೂ ಸಹಕಾರ ಸಚಿವರಾದ ಶ್ರೀ ST ಸೋಮಶೇಖರ್ ಅವರು ಸಂಘದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಬೋಳಾರ್ ಅವರಿಗೆ ಸಹಕಾರ ರತ್ನ ನೀಡಿ ಗೌರವಿಸಿದ್ದಕ್ಕಾಗಿ ದಿನಾಂಕ 15/4/2022ರಂದು ಚಿತ್ತ ಆತ್ಮಾಭಿನಂದನ ನಾಗರಿಕ ಸಮಾವೇಶದಲ್ಲಿ ನಮ್ಮ ಸಂಘದ ಸಿಬ್ಬಂದಿಗಳು ಯಕ್ಷಗಾನ ನೃತ್ಯ ರೂಪಕವನ್ನು ಮಾಡಿರುತ್ತಾರೆ. ದಿನಾಂಕ 3/6/2022ರಂದು ಸಂಘದ ವತಿಯಿಂದ ಸಂಘದ ಆಡಳಿತ ಮಂಡಳಿ ಬೆಳಗಾವಿಯ ಸಹಕಾರಿ ಸಂಘಗಳಿಗೆ ಅಧ್ಯಯನ ಪ್ರವಾಸ ನಡೆಸಿ ಅಲ್ಲಿಯ ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗಿದೆ. ದಿನಾಂಕ 23/7/2022ರಂದು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ನಿಯಮಿತ ಬೆಂಗಳೂರು ಇವರ ಸಹಯೋಗದೊಂದಿಗೆ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ 1 ದಿನದ ತರಬೇತಿ ಕಾರ್ಯವನ್ನು ನಡೆಸಲಾಯಿತು. ದಿನಾಂಕ 15/8/2022ರಂದು 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ನಮ್ಮ ಸಹಕಾರಿ ಸಂಘದ ದಶಮಾನೋತ್ಸವದ ಪ್ರಯುಕ್ತ 10 ಜನ ಭಾರತೀಯ ಯೋಧರಿಗೆ ಸನ್ಮಾನಿಸಲಾಯಿತು. ದಿನಾಂಕ 10/9/2022ರಂದು ಸಂಘದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಪ್ರಯುಕ್ತ ಸಂಘದ ಸಿಬ್ಬಂದಿಗಳಿಗೆ ಭಜನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಂಘದ ಎಲ್ಲ ಸಿಬ್ಬಂದಿ
ಸಿಬ್ಬಂದಿಗಳು ಕಳೆದ ವರ್ಷದ ದಸರಾ ಉತ್ಸವ ಸಂದರ್ಭದಲ್ಲಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಜರುಗಿದ ಅನ್ನ ಸಂತರ್ಪಣೆ ಸೇವೆಯಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ದಿನಾಂಕ 22/10/2022ರಂದು ನಮ್ಮ ಸಂಘದ ಸಿಬ್ಬಂದಿಗಳಿಗೆ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರ ತಂಡದವರಿಂದ ಕ್ಯಾನ್ಸರ್ ಮುಂಜಾಗ್ರತೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ದಿನಾಂಕ 18/12/2022ರಂದು ನಮ್ಮ ಸಹಕಾರಿ ಸಂಘದ ದಶಮಾನೋತ್ಸವದ ಪ್ರಯುಕ್ತ ವಿವಿಧ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಹಕಾರಿ ಕ್ರೀಡೋತ್ಸವ ಸ್ಪರ್ಧೆಯನ್ನು ನಡೆಸಲಾಯಿತು. ದಿನಾಂಕ 29/1/2023ರಂದು ನಮ್ಮ ಸಹಕಾರಿ ಸಂಘದ ದಶಮಾನೋತ್ಸವದ ಪ್ರಯುಕ್ತ ವಿವಿಧ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಾಂಸ್ಕೃತಿಕ ಸ್ಪರ್ಧೆಯನ್ನು ನಡೆಸಲಾಯಿತು. ದಿನಾಂಕ 30/1/2023ರಂದು ಸಂಘದ ವಾರ್ಷಿಕೋತ್ಸವದಂದು ಸಂಘದ ಸಿಬ್ಬಂದಿ ವರ್ಗದವರ ಸಾಧನೆಯನ್ನು ಗುರುತಿಸಿ ಗೌರವಿಸಲಾಯಿತು. ಸಂಘದ ದಶಮಾನೋತ್ಸವದ ಪ್ರಯುಕ್ತ ಮೇಘಾ ಆರೋಗ್ಯ ಶಿಬಿರವನ್ನು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನುರಿತ ವೈದ್ಯರ ತಂಡದವರಿಂದ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ. ಕೃತಜ್ಞತೆಗಳು. ಈ ಸಂಸ್ಥೆಯ ಬೆಳವಣಿಗೆಗೆ ಸಂಪೂರ್ಣ ಸಹಕರಿಸಿದ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಪದಾಧಿಕಾರಿಗಳಿಗೆ ಮತ್ತು ಸಂಘದ ಸಲಹಾ ಸಮಿತಿಯ ಎಲ್ಲ ಸದಸ್ಯರಿಗೆ, ಸಂಘಕ್ಕೆ ಅಮೂಲ್ಯ ಸಲಹೆ, ಸಹಕಾರ, ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನೀಡುತ್ತಿರುವ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಮೈಸೂರು ಪ್ರಾಂತ ಮೈಸೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್, ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ನಿಯಮಿತ ಬೆಂಗಳೂರು, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಇಂಡಿಯಾ ಈ ಎಲ್ಲ ಕಚೇರಿಯ ಮೇಲ್ವಿಚಾರಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ, ಸಂಘದ ಶಾಸನಬದ್ಧ ಲೆಕ್ಕ ಪರಿಶೋಧಕರನ್ನು ಮಾಡಿದ ಮೆಜರ್ಸ್ ಅನಂತ್ ಆ್ಯಂಡ್ ಕೋ, ಮೆಜರ್ಸ್ ಶ್ರೀವತ್ಸವ ಎನ್ ಬಲ್ಲುಕರಾಯ ಆ್ಯಂಡ್ ಕಂಪನಿ, ಮೆಜರ್ಸ್ ಪ್ರಸನ್ನ ಆ್ಯಂಡ್ ಸನೆ ಆ್ಯಂಡ್ ಅಸೋಸಿಯೇಟ್ಸ್, ಕಮರ್ಷಿಯಲ್ ಅಕೌಂಟೆಂಟ್ ಶ್ರೀ ಜೋಯಲ್ ಆರ್ ಶಗಾನ, ಮೆಜರ್ಸ್ ಪವರ್ ಸಾಫ್ಟ್ ಟೆಕ್ನಾಲಜಿ ಮಾಲಕರಿಗೆ, ಮೆಜರ್ಸ್ ಸನ್ ಮಾರ್ಕೆಟಿಂಗ್, ಮೆಜರ್ಸ್ ಸಮತಾ ಡಿಜಿಟಲ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್, ಮೆಜರ್ಸ್ ಜೆಸ್ಟಿ ಪ್ರಿಂಟರ್ ಮಾಲಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ, ಪಿಗ್ಮಿ ಏಜೆಂಟರಿಗೆ, ಸರಫರರಿಗೆ, ಕಾನೂನು ಸಲಹೆಗಾರರಿಗೆ, ಮೌಲ್ಯ ಮಾಪಕರಿಗೆ, ಎಲ್ಲ ಬ್ಯಾಂಕರ್ಗಳಿಗೆ ಸಂಘದ ವತಿಯಿಂದ ಆಯೋಜಿಸಿದ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಸಹಕಾರ ನೀಡಿದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳಿಗೆ, ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಹಾಗೂ ಸಂಘದ ನೂತನ ಶಾಖೆ ತೆರೆದಾಗ ಜಾಹೀರಾತು ನೀಡಿ ಶುಭ ಹಾರೈಸಿದ ಎಲ್ಲ ಸದಸ್ಯರಿಗೆ, ಪಾಳು ಬಂಡವಾಳ ಮತ್ತು ಠೇವಣಿ ಹೂಡಿಕೆ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರಿ ಬಂಧುಗಳಿಗೆ, ನಮ್ಮ ಸಂಘದ ಸಿಬ್ಬಂದಿ ವರ್ಗದ ಕಾರ್ಯದಕ್ಷತೆ, ಪ್ರಾಮಾಣಿಕತೆ, ಶ್ರದ್ಧಾಪೂರ್ವಕವಾದ ಕಾರ್ಯನಿರ್ವಹಣೆಯಿಂದಾಗಿ ಸಂಘವು ವರದಿ ಸಾಲಿನಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದಕ್ಕೆ ಅವರಿಗೆ ನಮ್ಮ ಪ್ರೀತಿಪೂರ್ವಕ ಅಭಿನಂದನೆಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸ್ವೀಕರಿಸಿದ ಸರ್ವರಿಗೂ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಶ್ರೀಮತಿ ಸೌಮ್ಯ ವಿಜಯ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಸರಿಯಾಗಿದೆ ಅಂತಾದರೆ ಚಪ್ಪಾಳೆ ಮೂಲಕ ಅದನ್ನು ಇದು ಆಕ್ಟ್ನ ಪ್ರಕಾರ ಪರ್ಮಿಟೆಡ್. ನಮ್ಮದೇ ಇನ್ನೊಂದು ಕೋಆಪರೇಟಿವ್ನಲ್ಲಿ ಇದಕ್ಕೆ ಪರ್ಮಿಷನ್ ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ. 5 ವರ್ಷಗಳಲ್ಲಿ ಎ ತರಗತಿಯಲ್ಲಿ ಇರುವಂಥ ಸಂಸ್ಥೆ ಹಾಗೂ ಈಗ ಇರುವಂಥ ನಮ್ಮ ನಿಧಿಗಳಲ್ಲಿ ನೀವು ನೋಡಿದರೆ ನಮ್ಮ ಮೇಜರ್ ನೀವು ಇಡುವಂಥದ್ದು ನಾವು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಜಾಸ್ತಿ ಇಟ್ಟಿದೆ. ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಆಗಲಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆಗಲಿ, ಮತ್ತು ನಮ್ಮ ನಾರಾಯಣಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಗಲಿ ಹಾಗೂ ನಮ್ಮ ವಿಶ್ವಕರ್ಮ ಬ್ಯಾಂಕ್ ಆಗಲಿ, ಅಲ್ಲಿ ನಮ್ಮ ಮ್ಯಾಕ್ಸಿಮಮ್ ನಿಧಿಗಳನ್ನು ವಿನಿಯೋಗ ಮಾಡಿದ್ದೇವೆ. ಈಗ ಬರುವಂಥದ್ದು ಪ್ರಶ್ನೆ ಏನಂತ ಹೇಳಿದ್ರೆ, ಕಳೆದ ಸಾಲಿನಲ್ಲಿ ನಮಗೆ 210 ಕೋಟಿಗೂ ಮಿಕ್ಕಿ ಡೆಪಾಸಿಟ್ ಬಂದಿದೆ. ಬಟ್ ಅದರಲ್ಲಿ ನಾವು ಇಡಬೇಕಾದ್ರೆ ನೀವು ಹೇಳಿದಾಗೆ ಆ್ಯಕ್ಟ್ನ ಪ್ರಕಾರ ಇಡಬಾರ್ದಂತ ಇದ್ರೂ ಕೂಡ ಕೆಲವೊಂದು ಕಡೆ ನಾವು ಪರ್ಮಿಷನ್ ತಗೊಂಡು ನಾವು ಮಾಡುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗೆ ಮಾಡಲಿಕ್ಕೆ ಹೋದರೂ ಕೂಡ ಸಂಸ್ಥೆಗೆ ತುಂಬ ನಷ್ಟ ಬರ್ತದೆ. ಯಾಕಂತ ಹೇಳಿದ್ರೆ ನಾವು ಇಡುವಂಥ ನಿಧಿಗಳು ನಾವು ನಿಮಗೆ ಕೊಡೋ ಬಡ್ಡಿಗಿಂತ ಕಡಿಮೆಗೆ ಇಟ್ಟಾಗ ಸಂಸ್ಥೆ ನಷ್ಟಕ್ಕೆ ಬರುವಂಥದ್ದು ಸಹಜ. ಈ ನಿಟ್ಟಿನಲ್ಲಿ ನೀವು ಹೇಳಿದ ನಾವು ಮಾತಿಗೆ ಒಪ್ಕೊಳ್ತೇವೆ. ಅದೇ ರೀತಿಯಲ್ಲಿ ಸದಸ್ಯರಿಗೆ ನಾನು ಒಪ್ಪಿಗೆ ಸೂಚಿಸಿದರೆ ಇಡಬಹುದಂತ ಒಪ್ಪಿಗೆ ಸೂಚಿಸಿದ್ರೆ ಅದನ್ನು ಮುಂದುವರಿಸಿ ನಿಮ್ಮ ಒಂದು ಒಪ್ಪಿಗೆಯನ್ನು ಕೇಳ್ಕೊಳ್ತಾ ಮುಂದುವರಿಸ್ತೇವೆ. ಹೌದು, ಆದರೆ ನಾವು ಇಲ್ಲಿ ನಾವು ಕೊಡುವಂಥದ್ದು 9 ಮುಂದಿನ ಕಾರ್ಯಸೂಚಿ ಕ್ರಮ ಸಂಖ್ಯೆ 14 ವಿವಿಧ ಕ್ಷೇತ್ರ ಸಾಧನೆಗತ ಸಂಘದ ಸದಸ್ಯರ ಅವರ ಕುಟುಂಬ ಸದಸ್ಯರಿಗೆ ಗೌರವ. ಹಲವಾರು ಸಾಧಕರು ನಮ್ಮ ಸಮಾಜದಲ್ಲಿದ್ದಾರೆ. ಅವರನ್ನು ಗುರುತಿಸಿ ಅಭಿನಂದಿಸುವುದೇ ಸಾಧನೆಗೆ ದೊರೆಯುವ ಪ್ರೋತ್ಸಾಹ ಹಾಗೂ ಗೌರವ. ಈ ನಿಟ್ಟಿನಲ್ಲಿ
ನಮ್ಮ ಸಂಘದ ಸದಸ್ಯರು ಹಾಗೂ ಸದಸ್ಯರ ಮಕ್ಕಳ ವಿವಿಧ ಸಾಧನೆ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಅಭಿನಂದಿಸಿ ಸನ್ಮಾನಿಸುವ ಮಹತ್ತರ ಕಾರ್ಯಕ್ರಮಗಳನ್ನು ಆತ್ಮಶಕ್ತಿ ಜೀವಿತೋದ್ದೇಶ ಸಹಕಾರಿ ಸಂಸ್ಥೆಯು ದಶಕಗಳಿಂದ ನಡೆಸಿಕೊಂಡು ಬಂದಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಹಾಗೂ ಶ್ರೇಷ್ಠ ಸಾಧನೆ ಮಾಡಿದ ನಮ್ಮ ಸಂಘದ ಹೆಮ್ಮೆಯ ಸದಸ್ಯರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಗೌರವಾರ್ಪಣೆ ಮಾಡಲು ನಾವು ಹೆಮ್ಮೆ ಹಾಗೂ ಸಂತೋಷವನ್ನು ಪಡುತ್ತೇವೆ. ಅದರಂತೆ ಸಾಮಾಜಿಕ ಹಾಗೂ ಕಲಾ ಕ್ಷೇತ್ರಗಳಲ್ಲಿ ಸಾಧನೆಗೈದ ನಮ್ಮ ಸಂಘದ ಹೆಮ್ಮೆಯ ಸದಸ್ಯರಾದ ಶ್ರೀಯುತ ಎಸ್ ಶೀನಾ ಪೂಜಾರಿ ಅವರು ಗೌರವಾರ್ಪಣೆ ಸ್ವೀಕರಿಸಲು ವೇದಿಕೆಗೆ ಆಗಮಿಸಬೇಕಾಗಿ ಅತ್ಯಂತ ಗೌರವದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಸರ್, ಶ್ರೀಯುತರ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಯುತ ಜಿ ಪರಮೇಶ್ವರ್ ಪೂಜಾರಿ ಅವರು. ನಮ್ಮ ಸಂಸ್ಥೆಯಿಂದ ನಮ್ಮ ಸದಸ್ಯರನ್ನು ವಿಶೇಷವಾಗಿ ಸನ್ಮಾನಿಸುವ ಕಾರ್ಯಕ್ರಮ, ಹಾಗೆ ಶ್ರೀಯುತ ಶೀನಾ ಪೂಜಾರಿ ಇವರ ಕೆಲವು ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಸಂತೋಷ ಪಡುತ್ತೇವೆ. ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ಎಸ್ ಶೀನಾ ಪೂಜಾರಿ ಅವರು ಕಿನ್ನಿಗೋಳಿಯ ಕೊಲ್ಲೂರು ಗ್ರಾಮದ ದಿವಂಗತ ಶ್ರೀ ಸಂಕಪ್ಪ ಪೂಜಾರಿ ಮತ್ತು ಶ್ರೀಮತಿ ನಾಗಿ ಪೂಜಾರಿ ದಂಪತಿಗಳ 5ನೇ ಪುತ್ರರಾಗಿ ಜನಿಸಿರುತ್ತಾರೆ. ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಪ್ರತಿಷ್ಠಿತ ಕಾಂಪೆ ಹೈಸ್ಕೂಲ್ ತಾಳಿಪಾಡಿಯಲ್ಲಿ ಮುಗಿಸಿ PUC ಮತ್ತು ಪದವಿಯನ್ನು ಪ್ರತಿಷ್ಠಿತ ಸೈಂಟ್ ಅಲೋಷಿಯಸ್ ಕಾಲೇಜ್ ಮತ್ತು ಕಾನೂನು ಪದವಿಯನ್ನು STM ಲಾ ಕಾಲೇಜು, ಡಿಪ್ಲೊಮಾ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅನ್ನೆಮಲೈ ಯೂನಿವರ್ಸಿಟಿಯಲ್ಲಿ ಪೂರೈಸಿರುತ್ತಾರೆ. 1974ರಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ರಾಸಾಯನಿಕ ಗೊಬ್ಬರ ಕಾರ್ಖಾನೆಯಾದ ಮಂಗಳೂರು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಲಿಮಿಟೆಡ್ ಇಲ್ಲಿ ತನ್ನ ಕೆಲಸಕ್ಕೆ ಸೇರಿ 37 ವರ್ಷಗಳ ಸುದೀರ್ಘ ವೃತ್ತಿ ಜೀವನವನ್ನು ಪೂರೈಸಿ ನಿವೃತ್ತರಾಗಿರುತ್ತಾರೆ. 1982ರಲ್ಲಿ JCIಯಲ್ಲಿ ಸೇವೆ ಸಲ್ಲಿಸಿ 1992ರಲ್ಲಿ ಅಧ್ಯಕ್ಷರಾಗಿ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ನಡೆಸಿ ಪ್ರಾಂತ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. 2000ನೇ ವರ್ಷದಲ್ಲಿ ಪ್ರಥಮವಾಗಿ ಸ್ಥಾಪನೆಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿರುವ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ ಮಂಗಳೂರು ಈ ಸಂಸ್ಥೆಯಲ್ಲಿ 2023ರಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪ್ರಮಾಣ ವಚನ ಸ್ವೀಕರಿಸಿ ಕಾರ್ಯನಿರ್ವಹಿಸಿರುತ್ತಾರೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಶ್ರೀ ಮಹಾದೇವಿ ಭಜನಾ ಮಂದಿರದ ಹಿರಿಯ ಸದಸ್ಯರಾಗಿ, ಮಾಜಿ ಖಜಾಂಚಿಯಾಗಿ, ಶ್ರೀ ಬ್ರಹ್ಮಬೈರಕಳ ಗರುಡಿ ಕ್ಷೇತ್ರ ಕಂಕನಾಡಿ, ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಕಂಕನಾಡಿ, ಗರುಡಿ ಕಾಂದಬಾರೆ ಬುಧವಾರ ನವೀಕರಣ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮನ್ನು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದು ಇವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹಾಗೂ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲು ದೇವರು ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ಈ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಲು ಅಭಿನಂದಿಸುತ್ತೇನೆ, ಸಂತೋಷ ಪಡುತ್ತೇನೆ. ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಗೈದ ನಮ್ಮ ಸಂಘದ ಹೆಮ್ಮೆಯ ಸದಸ್ಯರಾದ ಶ್ರೀಯುತ ಹರೀಶ್ ಮುಂಡೋಳಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಶ್ರೀಯುತ ಹರೀಶ್ ಮುಂಡೋಳಿ ಅವರ ಪರಿಚಯವನ್ನು ನಾನು ನಮ್ಮ ಮುಂದೆ ಇಡ್ತಾ ಇದ್ದೇನೆ. ನಮ್ಮ ಸಂಘದ ಸದಸ್ಯರಾದ ಶ್ರೀ ಹರೀಶ್ ಮುಂಡೋಳಿ ದಿವಂಗತ ಚಿಕ್ಕಯ್ಯ ಪೂಜಾರಿ ಹಾಗೂ ದಿವಂಗತ ಗಂಗಾ ದಂಪತಿಯ ಪುತ್ರರಾದ ಶ್ರೀಯುತರು 1992ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿಯನ್ನು ಪಡೆದು ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಸುಮಾರು 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಸೋಮೇಶ್ವರ ಪುರಸಭಾ ಸದಸ್ಯರಾಗಿ 300 ಯುವಕ ಮಂಡಲ ಪುತ್ತಾರು ಇದರ ಗೌರವಾಧ್ಯಕ್ಷರಾಗಿ ಹಾಗೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಟ್ರಸ್ಟಿಯಾಗಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲ ಇದರ ಉಪಾಧ್ಯಕ್ಷರಾಗಿ ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ನೌಕರರ ಸಂಘ ಹಾಗೂ ಮಹಾವಿಷ್ಣು ದೇವಸ್ಥಾನ ಪಿಲಾಲ್ ಮತ್ತು ಶ್ರೀ ಚಂಡಿಕಾ ಪರಮೇಶ್ವರಿ ಧೂಮಾವತಿ ದೇವಸ್ಥಾನ
ವೈದ್ಯ ಗುತ್ತು ಇಲ್ಲಿನ ಪ್ರಧಾನ ಕಾರ್ಯದರ್ಶಿಯಾಗಿ, ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಇಲ್ಲಿಯ ಮಾಜಿ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಧರಿತ್ರಿ ಕಲಾವಿದರು ಕುಡ್ಲ ಮತ್ತು ಶ್ರೀ ಮಾತೃಶ್ರೀ ಕಲಾವಿದರು ಕಾಪಿಕಾಡು ನಾಟಕ ಕಲಾವಿದರಾಗಿ ಅಭಿನಯಿಸಿರುತ್ತಾರೆ. ರಂಗಭೂಮಿ ಕಲಾವಿದರಾಗಿ ಸುಮಾರು 25 ವರ್ಷಗಳಿಂದ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಇವರು ಬಿಲ್ಲವ ಸೇವಾ ಸಂಘ ಕೊಲ್ಯ ಕೋಟೆಕಾರ್ ಇಲ್ಲಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ತಮ್ಮನ್ನು ವಿವಿಧ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹಾಗೂ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲು ದೇವರು ನಿಮಗೆ ಆಶೀರ್ವಾದ ನೀಡಲಿ ಎಂದು ಸಂಘದ ಪರವಾಗಿ ಹಾರೈಸುತ್ತಾ ಈ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಿ ಅಭಿನಂದಿಸಲು ಸಂತೋಷಪಡುತ್ತೇವೆ. ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ಅಭಿನಂದನೆಗಳು ಸರ್. ಇದೀಗ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಧನೆಗೈದ ನಮ್ಮ ಸಂಘದ ಹೆಮ್ಮೆಯ ಸದಸ್ಯರಾದ ಶ್ರೀಯುತ ಯೋಗೇಶ್ ಪೂಜಾರಿ ಕಡ್ತಿಲ ರವರಿಗೆ ಅಧ್ಯಕ್ಷರು ಹಾಗೂ ಸದಸ್ಯರು, ನಮ್ಮ ಸಂಘದ ಸದಸ್ಯರಾದ ಶ್ರೀ ಯೋಗೀಶ್ ಪೂಜಾರಿ ಕಡ್ತಿಲ ರವರು ಶ್ರೀ ದಿನಕರ ಪೂಜಾರಿ ಹಾಗೂ ಶ್ರೀಮತಿ ಕಮಲಾ ದಂಪತಿಯ ಪುತ್ರರಾಗಿ ಜನಿಸಿರುತ್ತಾರೆ. ಶ್ರೀಯುತರು ಕಡ್ತಿಲ ಕಾರ್ಪೊರೇಷನ್, ಕಡ್ತಿಲ ಎಸ್ಟೇಟ್, ಬೇಬಿ ಫೈನಾನ್ಸ್ ಇದರ ಮಾಲಕರಾಗಿರುತ್ತಾರೆ. ಶ್ರೀಯುತರು ವರ್ತಕ ಬಂಧು ಸಹಕಾರ ಸಂಘ ನಿಯಮಿತ ಮಡಂತ್ಯರು ಹಾಗೂ ವಾಣಿಜ್ಯ ಕೈಗಾರಿಕಾ ಮತ್ತು ಸೇವಾ ಉದ್ದಿಮೆದಾರರ ಸಂಘ ಇದರ ಉಪಾಧ್ಯಕ್ಷರಾಗಿ ಪಂಚಲಿಂಗೇಶ್ವರ ದೇವಸ್ಥಾನ ಗುರಿಯ ಹಾಗೂ ಇದರ ಆಡಳಿತ ಮುಖ್ಯಸ್ಥರಾಗಿ ಹುಲಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಇದರ ಸ್ಥಾಪಕ ಅಧ್ಯಕ್ಷರಾಗಿ ಕಲ್ಲಡ್ಕ ಪಟ್ಟೆಮಾರು ಶ್ರೀ ಧೂಮಾವತಿ ಕ್ಷೇತ್ರ ಮತ್ತು ಪರಿವಾರ ದೈವಗಳ ಜೀರ್ಣೋದ್ಧಾರ ಸಮಿತಿ ಹಾಗೂ ತರವಾಡು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶ ಸಮಿತಿ ಇದರ ಅಧ್ಯಕ್ಷರಾಗಿ ಹಾಗೂ ಪ್ರಧಾನ ಸಂಚಾಲಕರಾಗಿ ಬಿಲ್ಲವ ಸೇವಾ ಸಂಘ ಬೆಳ್ತಂಗಡಿ ಇದರ ಮಾಜಿ ನಿರ್ದೇಶಕರಾಗಿ ಉಪ್ಪಿನಂಗಡಿ ನಾರಾಯಣ ಸೇವಾ ಸಂಘ ಸೇವಾ ಪ್ರತಿಷ್ಠಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ನಾರಾಯಣಗುರು ಸೇವಾ ಪ್ರತಿಷ್ಠಾನದ ವತಿಯಿಂದ ಸುಮಾರು 1 ಎಕರೆ ಜಾಗ ಖರೀದಿಸುವಲ್ಲಿ ಸುಮಾರು 1 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹಿಸುವಲ್ಲಿ ಪ್ರಮುಖ ಉಸ್ತುವಾರಿಯಾಗಿರುತ್ತಾರೆ. ಶ್ರೀಯುತರು ಪತ್ನಿ ಶ್ರೀಮತಿ ಸಂಧ್ಯಾಲಕ್ಷ್ಮಿ ಹಾಗೂ ಪುತ್ರ ಹೇಮಂತ ಪೂಜಾರಿ ಹಾಗೂ ಮಗಳು ಇವರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ತಮ್ಮನ್ನು ವಿವಿಧ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದು ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹಾಗೂ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ದೇವರು ನಿಮಗೆ ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ಈ ವೇದಿಕೆಯಲ್ಲಿ ನಿಮ್ಮನ್ನು ಗೌರವಿಸಿ ಅಭಿನಂದಿಸಲು ಸಂತೋಷ. ಇದೀಗ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಗೈದ ನಮ್ಮ ಸಂಘದ ಹೆಮ್ಮೆಯ ಸದಸ್ಯರಾದ ಶ್ರೀಯುತ ಭಾಸ್ಕರ್ ಕೋಟ್ಯಾನ್ ಇವರು ಗೌರವಾರ್ಪಣೆಯನ್ನು ಸ್ವೀಕರಿಸಲು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಘದ ಸದಸ್ಯರಾದ ಶ್ರೀ ಭಾಸ್ಕರ್ ಕೋಟ್ಯಾನ್ರವರು ಪಂಜಿಮಗರು ನಿವಾಸಿಯಾದ ಶ್ರೀ ಸದಾಶಿವ ಪೂಜಾರಿ ಮತ್ತು ಜಾನಕಿ ದಂಪತಿಯ ದ್ವಿತೀಯ ಪುತ್ರರಾಗಿ ಜನಿಸಿರುತ್ತಾರೆ. ಶ್ರೀಯುತರು ಅನುಗ್ರಹ ಪವರ್ ಸರ್ವಿಸಿನ ಮಾಲೀಕರಾಗಿರುತ್ತಾರೆ. ಶ್ರೀಯುತರು ಸಮಾಜ ಸೇವಾ ಮನೋಭಾವ ಉಳ್ಳವರಾಗಿದ್ದು ಹಲವಾರು ಬಡ ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಹಲವಾರು ಬಡ ಕುಟುಂಬಗಳಿಗೆ ನೆರವಾಗಿದ್ದಾರೆ. ಇವರು ಯುವವಾಹಿನಿ ರಿಜಿಸ್ಟರ್ ಕೂಳೂರು ಘಟಕದಲ್ಲಿ 2019-20 ಸಾಲಿನಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಪ್ರಸ್ತುತ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ವಿಶ್ವಕುಮಾರ್ ದತ್ತಿ ಸಮಿತಿಯ ಸಂಚಾಲಕರು ಹಾಗೂ ಲಯನ್ಸ್ ಕ್ಲಬ್ ಫಲ್ಗುನಿಯ ಅಧ್ಯಕ್ಷರಾಗಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಪತ್ನಿ ಶ್ರೀಮತಿ ಸಂಧ್ಯಾ ಹಾಗೂ ಮಕ್ಕಳಾದ ಮಾಸ್ಟರ್ ತುಷಾರ್ ಹಾಗೂ ಮಾಸ್ಟರ್ ಹರ್ಷರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ತಮ್ಮನ್ನು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ
ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹಾಗೂ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲು ದೇವರು ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ಈ ವೇದಿಕೆಯಲ್ಲಿ ನಿಮ್ಮನ್ನು ಗೌರವಿಸಲು ಅಭಿನಂದಿಸಿ ಸಂತೋಷ ಪಡುತ್ತೇವೆ. ಹಾಗೂ ಸಾಮಾಜಿಕ, ಧಾರ್ಮಿಕ, ಪತ್ರಿಕಾ ಮಾಧ್ಯಮ ಹಾಗೂ ಸಹಕಾರ ಕ್ಷೇತ್ರಗಳಲ್ಲಿ ಸಾಧನೆಗೈದ ನಮ್ಮ ಸಂಘದ ಹೆಮ್ಮೆಯ ಸದಸ್ಯರಾದ ಶ್ರೀಯುತ ರಾಕೇಶ್ ಕುಂಜೂರವರು ಗೌರವಾರ್ಪಣೆ ಸ್ವೀಕರಿಸಲು ವೇದಿಕೆಗೆ ಆಗಮಿಸಬೇಕಾಗಿ ಅತ್ಯಂತ ಗೌರವದಿಂದ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಘದ ಸದಸ್ಯರಾದ ಶ್ರೀ ರಾಕೇಶ್ ಕುಂಜೂರವರು ಕುಂಜೂರು ಸಂಜೀವ ಪೂಜಾರಿ ಹಾಗೂ ಶ್ರೀಮತಿ ಗಿರಿಜಾ ಪೂಜಾರಿ ದಂಪತಿ ಪುತ್ರರಾಗಿರುತ್ತಾರೆ. ಶ್ರೀಯುತರು MRACಯಲ್ಲಿ ಡಿಪ್ಲೊಮಾ ಪಡೆದು ಪ್ರಸ್ತುತ 17 ವರ್ಷಗಳಿಂದ ಉದಯವಾಣಿ ಪತ್ರಿಕಾ ವರದಿಗಾರರಾಗಿರುತ್ತಾರೆ. ಇವರು 1999ರಲ್ಲಿ JCIಗೆ JJC ಆಗಿ ಸೇರ್ಪಡೆಗೊಂಡು JCIನಲ್ಲಿ ಸಕ್ರಿಯರಾಗಿದ್ದು ಪ್ರಮುಖ ಉನ್ನತ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ ಹಾಗೂ JCIನಲ್ಲಿ ವಲಯ ಮಟ್ಟದ ತರಬೇತಿಗಾಗಿ ಇರುತ್ತಾರೆ. 2002ರ ವಲಯ ಸಮ್ಮೇಳನದಲ್ಲಿ ಅತ್ಯುತ್ತಮ JJC ಅಧ್ಯಕ್ಷ ಪ್ರಶಸ್ತಿ, ಅಧ್ಯಕ್ಷ ಅವಧಿಯಲ್ಲಿ 5 ವಲಯ ಪ್ರಶಸ್ತಿಗಳು ಮತ್ತು 3 ರಾಷ್ಟ್ರೀಯ ಪ್ರಶಸ್ತಿಗಳು, ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ವಲಯ ಉಪಾಧ್ಯಕ್ಷ ಪ್ರಶಸ್ತಿ ಮತ್ತು ರಾಷ್ಟ್ರಮಟ್ಟದ ಅತ್ಯುತ್ತಮ ವಲಯ ಅಧ್ಯಕ್ಷ ಪ್ರಶಸ್ತಿ ಲಭಿಸಿರುತ್ತದೆ. ಪ್ರಸ್ತುತ ಕಾಪು ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಇಲ್ಲಿಯ ನಿರ್ದೇಶಕರಾಗಿ, ಕಾಪು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಯಾಗಿ ಹಾಗೂ ಕಾಪು ಉದಯವಾಣಿ ಪತ್ರಿಕೆಯ ವರದಿಗಾರರಾಗಿ ಹಾಗೂ ಶ್ರೀ ದುರ್ಗಾ ಮಿತ್ರ ವೃಂದ ಕುಂಜೂರು ಬಿಲ್ಲವ ಸಂಘ ಕಾಪು ಪ್ರೆಸ್ ಕ್ಲಬ್, ಶ್ರೀ ವಿಶ್ವನಾಥ್ ಕ್ಷೇತ್ರ ಕಟಪಾಡಿ ಗಣೇಶೋತ್ಸವ ಸಮಿತಿ ಪಣಿಯೂರು ಇಲ್ಲಿಯ ಸಕ್ರಿಯ ಸದಸ್ಯರಾಗಿರುತ್ತಾರೆ. ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹಾಗೂ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಲು ದೇವರು ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ಈ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಿ ಅಭಿನಂದಿಸಲು ಸಂತೋಷ ಪಡುತ್ತೇವೆ. ಶೈಕ್ಷಣಿಕ ಹಾಗೂ ಕಲಾ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದ ಬಹುಮುಖ ಪ್ರತಿಭೆಯಾಗಿರುವಂತಹ ಡಾಕ್ಟರ್ ನೇಹಲ್ ನೇಮಿರಾಜ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೇಮಿರಾಜ್ MBBS MS ಆರ್ಥೋ. ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ P ಮತ್ತು ಶ್ರೀಮತಿ ಪ್ರತಿಭಾ ನೇಮಿರಾಜ್ ದಂಪತಿಯ ಏಕೈಕ ಸುಪುತ್ರಿ, ಬಹುಮುಖ ಪ್ರತಿಭೆಯಾದ ಕುಮಾರಿ ನೇಹಲ್ ನೇಮಿರಾಜ್ ರವರು ತನ್ನ ವಿದ್ಯಾಭ್ಯಾಸದ ಜೊತೆಗೆ ಕರಾಟೆ, ಸ್ಕೇಟಿಂಗ್, ಶಾಸ್ತ್ರೀಯ ನೃತ್ಯ, ಜಾನಪದ ನೃತ್ಯ, ಸಂಗೀತ, ನಾಟಕ, ಭಾಷಣ, ಆಶುಭಾಷಣ, ಚರ್ಚೆ, ಛದ್ಮವೇಷ, ಏಕಾಭಿನಯ, ಕವಿತೆ ರಚನೆ ಹಾಗೂ ವಾಚನ, ಕ್ವಿಜ್, ವಿಜ್ಞಾನ ಮಾದರಿ, ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುತ್ತಾರೆ. 10ನೇ ತರಗತಿಯ ಕೇಂದ್ರೀಯ ಮಂಡಳಿ ಪರೀಕ್ಷೆಯಲ್ಲಿ A+ ಗ್ರೇಡ್ ಪಡೆದು CBSEಯಿಂದ ಮೆರಿಟ್ ಸರ್ಟಿಫಿಕೇಟ್ ಪಡೆದಿರುತ್ತಾರೆ. ವಿವಿಧ ಕ್ಷೇತ್ರದಲ್ಲಿ ಗೈದ ಸಾಧನೆಗಳು: ಕರಾಟೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 4 ಚಿನ್ನದ ಪದಕ, 1 ಕಂಚಿನ ಪದಕ, ರಾಷ್ಟ್ರ ಮಟ್ಟದಲ್ಲಿ 41 ಚಿನ್ನದ ಪದಕ, 14 ರಜತ ಪದಕ, 13 ಕಂಚಿನ ಪದಕ ಪಡೆದು ತನ್ನ 13 ವರ್ಷ ಪ್ರಾಯದಲ್ಲಿಯೇ ಬ್ಲ್ಯಾಕ್ ಬೆಲ್ಟ್ ಅನ್ನು ಪಡೆದು ಡ್ಯಾನ್ 2 ಪೂರೈಸಿರುತ್ತಾರೆ. ಸ್ಕೇಟಿಂಗ್ನಲ್ಲಿ ರಾಷ್ಟ್ರ, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಚಿನ್ನ, ರಜತ ಹಾಗೂ ಕಂಚಿನ ಪದಕಗಳನ್ನು ಪಡೆದಿರುತ್ತಾರೆ. ಶಾಸ್ತ್ರೀಯ ನೃತ್ಯದಲ್ಲಿ ಕರ್ನಾಟಕ ಮಂಡಳಿ ಬೆಂಗಳೂರು ನಡೆಸಿದ ಜೂನಿಯರ್ ಗ್ರೇಡ್ ಭರತನಾಟ್ಯ ಪರೀಕ್ಷೆಯಲ್ಲಿ 93% ಅಂಕಗಳನ್ನು ಪಡೆದು ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಸೀನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುತ್ತಾರೆ. 2007ರಲ್ಲಿ ಪುರಭವನದಲ್ಲಿ ಸತತ 3 ಗಂಟೆಗಳ ನೃತ್ಯದೊಂದಿಗೆ ರಂಗಪ್ರವೇಶ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಕೋಲ್ಕತ್ತಾದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಆರ್ಟಿಸ್ಟಿಕ್ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಗೆದ್ದ ಏಕೈಕ ವಿಜೇತೆಯಾಗಿರುತ್ತಾರೆ. ಶಾಸ್ತ್ರೀಯ ಸಂಗೀತ 2007ರಲ್ಲಿ ಕರ್ನಾಟಕ ಶಿಕ್ಷಣ ಮಂಡಳಿ ಬೆಂಗಳೂರು ನಡೆಸಿದಂತಹ ಲೋವರ್ ಗ್ರೇಡ್ ಶಾಸ್ತ್ರೀಯ ಸಂಗೀತ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುತ್ತಾರೆ.
ಜಿಲ್ಲಾ ಮಟ್ಟದ ಶಾಸ್ತ್ರೀಯ, ಜಾನಪದ, ರಾಷ್ಟ್ರಭಕ್ತಿ ಗೀತೆ ಹಾಗೂ ಸುಗಮ ಸಂಗೀತದಲ್ಲಿ ಹಲವಾರು ಬಹುಮಾನಗಳನ್ನು ಪಡೆದಿರುತ್ತಾರೆ. ವೀಣೆ, ಕೀಬೋರ್ಡ್, ತಬಲದಲ್ಲಿಯೂ ಪಾಂಡಿತ್ಯವನ್ನು ಪಡೆದಿರುತ್ತಾರೆ. ಚಿತ್ರಕಲೆ 2007-8ರಲ್ಲಿ ಕರ್ನಾಟಕ ಶಿಕ್ಷಣ ಮಂಡಳಿ ನಡೆಸಿದ ಜೂನಿಯರ್ ಹಾಗೂ ಸೀನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ವೇದಗಣಿತ ಹಾಗೂ ಮೆಂಟಲ್ ಅರಿಥ್ಮೆಟಿಕ್ ಇವುಗಳಲ್ಲಿ ಜಿಲ್ಲಾ ಮತ್ತು ಅಂತರ್ಜಿಲ್ಲಾ ಮಟ್ಟದಲ್ಲಿ ಬಹುಮಾನಗಳನ್ನು ಪಡೆದಿರುತ್ತಾರೆ. 2006ರಲ್ಲಿ ಐಸಿಟಿಸಿ ಅಮೇಜಿಂಗ್ ಕಿಡ್ಸ್ ಎಂಬ ಬಿರುದನ್ನು ಪಡೆದಿರುತ್ತಾರೆ. ವೈದ್ಯೆಯಾಗಬೇಕೆಂಬ ಉದ್ದೇಶದಿಂದ ಎಜೆ ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿಯಲ್ಲಿ ಉತ್ತಮ ಅಂಕ ಗಳಿಸಿ ಪೂರೈಸಿರುತ್ತಾರೆ. ಸ್ನಾತಕೋತ್ತರ ಪದವಿಯಲ್ಲೂ ಎಜೆ ಮೆಡಿಕಲ್ ಕಾಲೇಜಿನಲ್ಲಿ ಅಧಿಕ ಅಂಕದೊಂದಿಗೆ ಉತ್ತೀರ್ಣರಾಗಿರುತ್ತಾರೆ. ಸ್ನಾತಕೋತ್ತರ ಪದವಿಯಲ್ಲಿ ಶಸ್ತ್ರಚಿಕಿತ್ಸಕಿಯಾಗಬೇಕೆಂಬ ಬಯಕೆಯಿಂದ MS ಆರ್ಥೋವನ್ನು ಆಯ್ಕೆ ಮಾಡಿ ಉಭಯ ಜಿಲ್ಲೆಯಲ್ಲಿ ಕೆಲವೇ ಮಹಿಳಾ ಆರ್ಥೋ ಸರ್ಜನ್ಗಳಲ್ಲಿ ಒಬ್ಬರಾಗಿರುತ್ತಾರೆ. ತಾವು ಮುಂದಿನ ಜೀವನದಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ, ದೇವರ ಅನುಗ್ರಹ ಇವರ ಮೇಲೆ ಸದಾ ಇರಲಿ ಎಂದು ನಮ್ಮ ಸಂಘದ ಪರವಾಗಿ ಆಶಿಸಿ ಈ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಿ ಅಭಿನಂದಿಸಲು ಸಂತೋಷಪಡುತ್ತೇವೆ. ಹೆಮ್ಮೆಯ ಸದಸ್ಯರಾದ ಶ್ರೀಯುತ ವಸಂತ್ ಕಾರಂದೂರ್ ಅವರು ಗೌರವಾರ್ಪಣೆಯನ್ನು ಸ್ವೀಕರಿಸಲು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಶ್ರೀ ವಸಂತ ಕಾರಂದೂರ್ ಇವರು ನಮ್ಮ ಸಂಘದ ಹೆಮ್ಮೆಯ ಸದಸ್ಯರು. ಕಾರಂದೂರಿನಲ್ಲಿ ಹುಟ್ಟಿದ ಇವರು ಪಂಜಜೆ ರಾಮಪ್ಪ ಪೂಜಾರಿ ಹಾಗೂ ಶ್ರೀಮತಿ ಅಪ್ಪಿಯಾನೆ ಪುಟ್ಟಮ್ಮ ಇವರ ಪುತ್ರನಾಗಿರುತ್ತಾರೆ. ಪ್ರಸ್ತುತ ವಕೀಲ ವೃತ್ತಿಯೊಂದಿಗೆ ಶ್ರೀ ವಿ ಜನಾರ್ದನ ಪೂಜಾರಿ ಅವರ ಶಿಷ್ಯರಾಗಿ ಇಂದು ಖ್ಯಾತ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಶಿವಭಕ್ತಿ ಯೋಗ ಸಮಿತಿ ಸಂಘದ ಅನೇಕ ವರ್ಷ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾ ಗೋಕರ್ಣನಾಥ ಕಾಲೇಜಿನ ಸಂಚಾಲಕರಾಗಿರುವ ಇವರನ್ನು ಈ ಒಂದು ನಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ಅಭಿನಂದಿಸಲು ತುಂಬ ಹೆಮ್ಮೆ ಪಡುತ್ತೇವೆ. ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ಅಭಿನಂದನೆಗಳು ಸರ್. ಸಾಧನೆಗೈಯುತ್ತಿರುವ ಕುಮಾರಿ ವೈಭವಿ VS ಇವರು ವೇದಿಕೆಗೆ ಗೌರವಾರ್ಪಣೆಯನ್ನು ಸ್ವೀಕರಿಸಲು ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕುಮಾರಿ ವೈಭವಿ VS ನಮ್ಮ ಸಂಘದ ಸದಸ್ಯರಾದ ಶ್ರೀಮತಿ ವಿಜಯ ಕೆ ಹಾಗೂ ಶ್ರೀಮತಿ ಸೌಮ್ಯ ವಿಜಯ್ ಬೆಂಜನ್ಪದವ್ ಇವರ ಪುತ್ರಿಯಾದ ಕುಮಾರಿ ವೈಭವಿ VS ಬೆಂಜನ್ಪದವ್ ಇವರ ಸೈಂಟ್ ಡೊಮಿನಿಕ್ ಬಡಕಬೈಲ್ ಸ್ಕೂಲ್ನಲ್ಲಿ 3ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು, ಇವರು ಬಾಲ್ಯದಿಂದಲೇ ನೃತ್ಯ ಅವರ ನೇತೃತ್ವದಲ್ಲಿ ನೃತ್ಯ ಕಲಿತಿದ್ದಾರೆ. ಇವರ ಹಲವಾರು ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನ ನೀಡಿ ಎಕ್ಸ್ಟ್ರೀಮ್ ಎಕ್ಸ್ಪ್ರೆಷನ್ ಕ್ಯೂನ್ ಎಂಬ ಹೆಗ್ಗಳಿಕೆಗೆ ಹೆಸರಾಗಿ ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಅಡಿಷನ್ ನೀಡಿರುತ್ತಾರೆ. ಮುಲ್ಕಿ ತಾಲೂಕಿನ ಸಾಹಿತ್ಯೋತ್ಸವ ಕುಣಿಯೋಣ ಬನ್ನಿ 2023ರ ಆನ್ಲೈನ್ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದಿರುತ್ತಾರೆ. ಇಂಟರ್ ಸ್ಕೂಲ್ ಅಬಕಾಸ್ ಸ್ಪೀಡ್ ಮ್ಯಾಥ್ಸ್ 2023ರ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಭರತನಾಟ್ಯದಲ್ಲೂ ಹಲವಾರು ವೇದಿಕೆಗಳಲ್ಲಿ ತನ್ನ ಪ್ರದರ್ಶನ ನೀಡಿ ಬಹುಮಾನಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹಾಗೂ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಲು ದೇವರು ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ಈ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಿ ಅಭಿನಂದಿಸಲು ಸಂತೋಷಪಡುತ್ತೇವೆ. ಹೆತ್ತವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ವಿಜಯರವರು
ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ. PUC ವಿಭಾಗದಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಿರುವಂತಹ ಕುಮಾರಿ ಡ್ಯಾಫ್ನಿ ಮೆಲೋರಾ ಡಿಸೋಜಾ, ಮಾಸ್ಟರ್ ಮೆಲ್ ಗ್ಲಿಸ್ಟನ್ ಕಾರ್ಯಪ್ಪ ಹಾಗೂ ಕುಮಾರಿ ಯತೀಕ್ಷಾ ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಅಭಿನಂದನಾ ಪತ್ರವನ್ನು ನಮ್ಮ ಸಂಘದ ಶಾಖಾಧಿಕಾರಿಯಾಗಿರುವಂತಹ ಶ್ರೀಮತಿ ಚಿತ್ರಾವತಿ ಇವರು ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಂಘದ ಸದಸ್ಯರಾದ ಶ್ರೀಯುತ ಮ್ಯಾಕ್ಸಿಮ್ ಡಿಸೋಜಾ ಹಾಗೂ ಶ್ರೀಮತಿ ಡಯಾನಾ ಮರಿಯಾ ಡಿಸೋಜಾ ದಂಪತಿಯ ಮಗಳಾದ ಕುಮಾರಿ ಡ್ಯಾಫ್ನೆ ಮೆಲೋರಾ ಡಿಸೋಜಾ ಇವರು ಸೈಂಟ್ ಆಗ್ನೀಸ್ PU ಕಾಲೇಜಿನ 2022-23ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 97.5 ಅಂಕ ಗಳಿಸಿ ಕೀರ್ತಿಯನ್ನು ಮೆರೆದಿರುತ್ತಾರೆ. ಪ್ರಸ್ತುತ ಸೈಂಟ್ ಆಗ್ನೇಸ್ ಕಾಲೇಜಿನಲ್ಲಿ ಪ್ರಥಮ BCom ಪದವಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕಲಿಕೆಯ ಜೊತೆಗೆ ಸಂಗೀತ ಹಾಗೂ ನೃತ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ಇವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು, ಇವರ ಪ್ರತಿಭೆಗೆ ಬೆಳ್ತಂಗಡಿ ಸಂತ ಕ್ರಿಸ್ಟೋಫರ್ ಅಸೋಸಿಯೇಷನ್ ಹಾಗೂ ಸಂತ ಆಗ್ನೇಸ್ ಕಾಲೇಜಿನಲ್ಲಿ ಮದರ್ ವೆರೋನಿಕಾ ಅವಾರ್ಡ್ ನೀಡಿ ಗೌರವಿಸಿರುತ್ತಾರೆ. ಮಾಸ್ಟರ್ ಮೆಲ್ ಗ್ಲಿಸ್ಟನ್ ಕಾರ್ಯಪ್ಪ ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ಗಾಡ್ವಿನ್ ಮನೋಹರ ಕಾರ್ಯಪ್ಪ ಹಾಗೂ ಶ್ರೀಮತಿ ಮೇಬಲ್ ಕ್ರಿಸ್ಟಬಲ್ ಕಾರ್ಯಪ್ಪ ದಂಪತಿಯ ಮಗನಾದ ಮಾಸ್ಟರ್ ಮೆಲ್ ಗ್ಲಿಸ್ಟನ್ ಕಾರ್ಯಪ್ಪ ಇವರು ಸೈಂಟ್ ಅಲೋಶಿಯಸ್ ಕಾಲೇಜಿನ 2022-23ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 94.6 ಅಂಕ ಗಳಿಸಿ ಕೀರ್ತಿಯನ್ನು ಮೆರೆದಿರುತ್ತಾರೆ. ಪ್ರಸ್ತುತ ಸೈಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ಪ್ರಥಮ BCom ಪದವಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ಅಂತಾರಾಷ್ಟ್ರೀಯ ವಾಲಿಬಾಲ್ ಕೋಚ್ ಆಗಿರುವ ಶ್ರೀ ನಾರಾಯಣ ಆಳ್ವ ಇವರ ಶಿಷ್ಯರಾಗಿದ್ದು ಉತ್ತಮ ವಾಲಿಬಾಲ್ ಆಟಗಾರರಾಗಿರುತ್ತಾರೆ. ಉತ್ತಮ ಡ್ರಮ್ಸ್ ಹಾಗೂ ವಯಲಿನ್ ವಾದನವನ್ನು ನುಡಿಸಿರುತ್ತಾರೆ. ಇದಲ್ಲದೆ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡುತ್ತಾರೆ. ಕುಮಾರಿ ಯತೀಕ್ಷಾ ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ಮಹಾಬಲ ಹಾಗೂ ಶ್ರೀಮತಿ ನಮಿತಾ ದಂಪತಿಯ ಸುಪುತ್ರಿಯಾದ ಕುಮಾರಿ ಯತೀಕ್ಷಾ ಇವರು ಸೈಂಟ್ ಆಗ್ನೀಸ್ PU ಕಾಲೇಜಿನ 2022-23ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 92 ಅಂಕ ಗಳಿಸಿ ಕೀರ್ತಿಯನ್ನು ಮೆರೆದಿರುತ್ತಾರೆ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ BCom ಪದವಿ ವ್ಯಾಸಂಗ ಮಾಡುತ್ತಿದ್ದಾರೆ. ತಮ್ಮೆಲ್ಲರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ದೇವರು ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ಈ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಿ ಅಭಿನಂದಿಸಲು ಸಂತೋಷಪಡುತ್ತೇವೆ. ಕುಟುಂಬದವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿರುತ್ತೇವೆ. ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ವಿಭಾಗದಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಿರುವಂತಹ ಕುಮಾರಿ ಆತ್ಮೀಕೆ ಮಾಸ್ಟರ್ ಭಗತ್ ಸುವರ್ಣ, ಕುಮಾರಿ ಲಹರಿ ಎಂ ರಾಯರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಅಭಿನಂದನಾ ಪತ್ರವನ್ನು ವಾಚಿಸಬೇಕಾಗಿ ನಮ್ಮ ಸಂಘದ ಗುಮಾಸ್ತೆಯಾಗಿರುವಂತಹ ಕುಮಾರಿ ನಿರೀಕ್ಷಾರವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಕುಮಾರಿ ಆತ್ಮೀಕೆ ನಮ್ಮ ಸಂಘದ ಪುತ್ತೂರು ಶಾಖೆಯ ಪಿಗ್ಮಿ ಸಂಗ್ರಾಹಕರಾದ ಶ್ರೀಮತಿ ಶ್ವೇತಾ ಹಾಗೂ ಶ್ರೀ ಶ್ರೀಧರ ಪೂಜಾರಿ ದಂಪತಿಯ ಸುಪುತ್ರಿಯಾದ ಕುಮಾರಿ ಆತ್ಮೀಕೆಯರವರು ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉಪ್ಪಿನಂಗಡಿ ಇದರ 2022-23ನೇ ಸಾಲಿನ SSLC ಪರೀಕ್ಷೆಯಲ್ಲಿ 98.24 ಅಂಕ ಗಳಿಸಿರುತ್ತಾರೆ. ಪ್ರಸ್ತುತ ಇವರು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾರೆ. ಚೆಸ್ ಪಂದ್ಯಾಟ, ಇಂಗ್ಲಿಷ್, ಕನ್ನಡ ಭಾಷಣ, ಕವ್ವಾಲಿ, ಜಾನಪದ ನೃತ್ಯ, ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ಮರಾಠಿ ಕಂಠಪಾಠದಲ್ಲಿ ತೃತೀಯ ಸ್ಥಾನ ಮತ್ತು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಯಲ್ಲೂ ಭಾಗವಹಿಸಿರುತ್ತಾರೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯಪಾಲರಿಂದ ರಾಜ್ಯ ಪುರಸ್ಕಾರ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಂದ ಸೋಪಾನ ಪ್ರಶಸ್ತಿ ಪಡೆದಿರುತ್ತಾರೆ. SSLC ಪರೀಕ್ಷೆಯಲ್ಲಿ ಕನ್ನಡ, ಹಿಂದಿ, ವಿಜ್ಞಾನ ಭಾಷೆಯ ವಿಷಯದಲ್ಲಿ 100% ಅಂಕ ಪಡೆದಿರುತ್ತಾರೆ. ದಕ್ಷಿಣ ಕನ್ನಡ
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದಿಂದ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಮಾಸ್ಟರ್ ಭಗತ್ ಸುವರ್ಣ ನಮ್ಮ ಸಂಘದ ಸದಸ್ಯರಾದ ಶ್ರೀ ಸದಾಶಿವ ಮತ್ತು ಶ್ರೀಮತಿ ವನಿತಾ ದಂಪತಿಗಳ ಪುತ್ರನಾದ ಮಾಸ್ಟರ್ ಭಗತ್ ಸುವರ್ಣರವರು ರಾಮಕೃಷ್ಣ ಪ್ರೌಢಶಾಲೆ ಬನ್ಸ್ ಹಾಸ್ಟೆಲ್ ಮಂಗಳೂರು ಇಲ್ಲಿಯ ವಿದ್ಯಾರ್ಥಿಯಾಗಿದ್ದು 2023ನೇ ಸಾಲಿನ SLC ಪರೀಕ್ಷೆಯಲ್ಲಿ ಶೇಕಡ 90.24 ಅಂಕಗಳನ್ನು ಗಳಿಸಿರುತ್ತಾರೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲೂ ವಿಶೇಷ ಸಾಧನೆ ಗೈದಿರುತ್ತಾರೆ. ಕುಮಾರಿ ಲಹರಿ ಎಂ ರಾಯ್ ಇವರ ಅನುಪಸ್ಥಿತಿಯಲ್ಲಿ ಅವರ ಪೋಷಕರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದೆ. ತಮ್ಮೆಲ್ಲರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ದೇವರು ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ಈ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಿ ಅಭಿನಂದಿಸಲು ಸಂತೋಷ ಪಡುತ್ತೇವೆ. ಪೋಷಕರು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸುಮನ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಅಭಿನಂದನಾ ಪತ್ರವನ್ನು ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಯುತ ಗೋಪಾಲ್ ಎಂ ಇವರು ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮಾಸ್ಟರ್ ತನ್ಮಯ್ ಸುಮನ್ ನಮ್ಮ ಸಂಘದ ಸದಸ್ಯರಾದ ಶ್ರೀ ಸುಮನ್ ಕುಮಾರ್ ಕಂದಕ್ ಹಾಗೂ ಶ್ರೀಮತಿ ಲತಾ ಸುಮನ್ ದಂಪತಿಯ ಪುತ್ರರಾಗಿರುವ ಮಾಸ್ಟರ್ ತನ್ಮಯ್ ಸುಮನ್ ಇವರು ಲೇಡಿ ಹಿಲ್ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು 2022ರಂದು ಅಜ್ಜರಕಾಡು ಉಡುಪಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಓಪನ್ ಇನ್ವಿಟೇಷನಲ್ ಕರಾಟೆ ಚಾಂಪಿಯನ್ಶಿಪ್ ಕಥಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ನಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹಾಗೂ ಇನ್ನಷ್ಟು ಸಾಧನೆ ಮಾಡಲು ದೇವರು ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ಈ ವೇದಿಕೆಯಲ್ಲಿ ತಮ್ಮನ್ನು ಗೌರವ ಅಭಿನಂದಿಸಲು ಸ್ವಾಗತಿಸುತ್ತಿದ್ದೇನೆ. ಗರುಡಿ ಬಿಲ್ಲವ ಸಂಘದ ಅಧ್ಯಕ್ಷರಾಗಿರುವಂತಹ ದಿನೇಶ್ ಅಂಚನ್ ಹಾಗೂ ಕಾರ್ಯದರ್ಶಿ ಆಗಿರುವಂತಹ ಚಂದ್ರಾಸ್ ಕಟ್ಟಾಪುಣಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತರನ್ನು ಗೌರವಿಸಬೇಕಾಗಿ ಎಂದು ನಮ್ಮ ಸಂಘದ ನಿರ್ದೇಶಕರು ಹಾಗೂ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದದೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಒಂದು ಮುಂದಾಳತ್ವದಲ್ಲಿ 2012ರಲ್ಲಿ ನಮ್ಮ ಸಮಾಜದ ಹಿರಿಯರು ನಮ್ಮ ಮಾರ್ಗದರ್ಶನ ಶ್ರೀ ಜನಾರ್ದನ ಪೂಜಾರಿ ಅವರ ಒಂದು ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಂಥ ಈ ಒಂದು ಸಂಸ್ಥೆ ಅಂದು ಅವರ ಒಂದು ನೇರ ನುಡಿಯ ಮಾತಿನ ಮೂಲಕ ಈ ಸಂಸ್ಥೆಯು ಕೇವಲ ಒಂದು ಹೆಸರಿಗೆ ಒಂದು ಸಹಕಾರಿ ಸಂಸ್ಥೆಯಾಗಿರದೆ ಒಂದು ಸಮಾಜದ ಕಣ್ಣಾಗಿ ಬೆಳೆದು 10 ಜನರ ಬದುಕನ್ನು ಬೆಳಗಿಸುವ ಸಂಸ್ಥೆಯಾಗಿದೆ ಅಂತ ಶುಭ ಹಾರೈಸಿದರು. ಅವರ ಶುಭ ಹಾರೈಕೆಗೆ ಅಂದು ಅವರಿಂದ ಉದ್ಘಾಟನೆಗೊಂಡ ಸಂಸ್ಥೆ
ಅವರ ಒಂದು ಮುಂದಾಳತ್ವದಲ್ಲೇ ನಮ್ಮ ದಶಮಾನೋತ್ಸವವನ್ನು ಕೂಡ ಅವರ ಮೂಲಕವೇ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ನಮ್ಮನ್ನೇ ಬೆನ್ನು ತಟ್ಟುವುದಲ್ಲ, ಇದೆಲ್ಲವೂ ನಮ್ಮ ಸದಸ್ಯರಿಗೆ ಸಲ್ತದೆ ಅಂತ ಹೇಳಿ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ಸದಸ್ಯರು ನೀಡಿದಂಥ ಪ್ರೋತ್ಸಾಹ, ಅವರು ನೀಡಿದಂಥ ಮಾರ್ಗದರ್ಶನ, ಅವರು ನೀಡಿದಂಥ ಸಲಹೆಗಳು ನಮ್ಮನ್ನು ಇಷ್ಟೊಂದು ಎತ್ತರಕ್ಕೆ ಬೆಳೆಸಿದೆ. ಈ ಒಂದು ಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಇದರಲ್ಲಿ ನಮ್ಮ ಆಡಳಿತ ಮಂಡಳಿ ಅಷ್ಟೇ ಅಲ್ಲ, ನಮ್ಮ ಸಿಬ್ಬಂದಿ ವರ್ಗ ಹಾಗೂ ನಿಮ್ಮೆಲ್ಲರ ಒಂದು ಈ ಸಂಸ್ಥೆ ಮೂಲಕ ನೀವು ತೆಗೆದುಕೊಂಡಂಥ ಸೇವೆ ಇದು ನಮ್ಮನ್ನು ನಿರಂತರವಾಗಿ ಎ ತರಗತಿಯಲ್ಲಿ ಕಳೆದ 11 ವರ್ಷದಲ್ಲೂ ಕೂಡ ಎ ಗ್ರೇಡ್ ಸಂಸ್ಥೆಯಾಗಿ ಬೆಳಲಿಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ಇಂದು ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸುವ ಸಂಸ್ಥೆಯಾಗಿ ಬೆಳಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಈ ಸಂಸ್ಥೆಯಲ್ಲಿ ದುಡಿಯುವಂಥ ಸಿಬ್ಬಂದಿ ವರ್ಗಗಳು ಯಾವುದೇ ಒಂದು ಸಂಸ್ಥೆಯಿಂದ ತರಬೇತಿ ಪಡೆದು ಬಂದವರಲ್ಲ, ಇಲ್ಲಿಯೇ ತರಬೇತಿ ಪಡೆದವರು. ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಿಂದ ಹಿಡಿದು ಸ್ವಚ್ಛತಾ ಸಿಬ್ಬಂದಿವರೆಗೆ ಮಹಿಳೆಯರಿಗೆ ನಾವು 95% ನೇಮಿಸಿದ್ದೇವೆ ಅಂತ ಹೇಳಿಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಮಹಿಳೆಯರಿಂದ ನಡೆಸಲ್ಪಡುವಂಥ ಈ ಸಂಸ್ಥೆ ಅದೆಷ್ಟೋ ಸಹಕಾರಿ ಸಂಸ್ಥೆಗಳು ನಮ್ಮ ಸಂಸ್ಥೆಗೆ ಅಧ್ಯಯನ ಪ್ರವಾಸಕ್ಕೆ ಬರ್ತಾ ಇದೆ. ಈ ಒಂದು ಆರ್ಥಿಕ ಸಾಲಿನಲ್ಲಿ ಬಿಜಾಪುರ, ಗುಲ್ಬರ್ಗ, ಮೈಸೂರು ಹಾಗೂ ಹಲವಾರು ಹೊರ ರಾಜ್ಯದಿಂದ ಕೂಡ ಅಧ್ಯಯನಕ್ಕೆ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ ಅಂತ ಹೇಳುವುದು ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದ್ರೆ ನಾವು ಕೂಡ ಅಧ್ಯಯನ ಪ್ರವೇಶಕ್ಕೆ ಕಳೆದ ಸಲ ಬೆಳಗಾವಿ ಭಾಗಕ್ಕೆ ಹೋಗಿದ್ದೆವು, ಅದೇ ರೀತಿ ಮೈಸೂರು ಭಾಗಕ್ಕೆ ಹೋಗಿದ್ದೆವು. ಈ ರೀತಿಯಲ್ಲಿ ನಾವು ಅಧ್ಯಯನ ಪ್ರವೇಶ ನಾವು ಕೂಡ ನಮ್ಮ ಸಿಬ್ಬಂದಿಗಳಿಗೆ ಏರ್ಪಡಿಸ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ಬಂದಂತಹ ಸಂಸ್ಥೆಗಳು ಈ ಸಂಸ್ಥೆ ಬಗ್ಗೆ ಹೆಮ್ಮೆಯಿಂದ ಹೇಳುವಂಥ ಇಷ್ಟೇ, ನಿಮಗೆ 10 ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಸ್ವಂತ ಕಟ್ಟಡ ಮಾಡಲಿಕ್ಕೆ ಆಯ್ತಾ, ನಿಮ್ಮಲ್ಲಿ ಅಷ್ಟು ನಿಧಿ ಇದ್ದ, ಇಷ್ಟು ಲಾಭದಲ್ಲಿ ಸಂಸ್ಥೆ ನಡೀತಾ ಇದೆಯಾ ಅನ್ನೋದು ಅವರಿಗೆ ಕೂಡ ಪ್ರಶ್ನಾರ್ಥಕವಾಗಿ ಕೇಳಿಕೊಂಡು ಈ ಒಂದು ಕಟ್ಟಡದ ಉದ್ಘಾಟನೆಯಲ್ಲಿ ಬಂದಂತಹ ಅಂದಿನ ಸಹಕಾರ ಮಂತ್ರಿಗಳಾದ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಕಚೇರಿಯಲ್ಲಿ ಕೂತ್ಕೊಂಡು ನನ್ನ 9 ವರ್ಷದ ವರದಿ ಪುಸ್ತಕವನ್ನು ತರಿಸಿಕೊಂಡು ಆ ವರದಿ ಪುಸ್ತಕವನ್ನು ಇದೇ ಒಂದು ಪೋಡಿಯಂನ ಮೇಲೆ ಇಟ್ಟು ಆ ವರದಿ ಮೂಲಕವೇ ಅಂದು ಈ ಸಂಸ್ಥೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ತದನಂತರದ ಸಹಕಾರ ಸಪ್ತಾಹದಲ್ಲಿ ಏನು ನನಗೆ ಸಹಕಾರತ್ನ ಪ್ರಶಸ್ತಿ ಕೊಟ್ಟ ಅದೆಲ್ಲ ಪ್ರಶಸ್ತಿಗಳು ನಿಮಗೂ ಕೂಡ ಹೆಮ್ಮೆ, ನಿಮ್ಗೆಲ್ಲರಿಗೂ ಸಂತದ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದರ ಪ್ರಗತಿಯಲ್ಲಿ ಸದಸ್ಯರ ಪಾಲು 75%, ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು 25% ಮಾತ್ರ. ಯಾಕಂತ ಹೇಳಿದ್ರೆ ನೀವು ನಮ್ಮ ಸಿಬ್ಬಂದಿಗಳು ಮಾಡಿದ ಸೇವೆ ಜೊತೆಯಲ್ಲಿ ಅವರ ಸೇವೆ ನೀಡದೇ ಇದ್ದಾಗ ಕೂಡ ಸಲಹೆಯನ್ನು ನೀಡಬೇಕೆಂಬ ನಿಟ್ಟಿನಲ್ಲಿ ಪ್ರತಿ ಶಾಖೆಯ ವಾರ್ಷಿಕೋತ್ಸವದಲ್ಲಿ ನಾವು ಗ್ರಾಹಕ ಸಭೆಯನ್ನು ಏರ್ಪಡಿಸ್ತೇವೆ. ಆ ಗ್ರಾಹಕ ಸಭೆಯಲ್ಲಿ ಹಲವಾರು ಸದಸ್ಯರು ಬಂದು ನಮಗೆ ಒಳ್ಳೆಯ ಸೂಚನೆ ಕೊಡ್ತೀರಾ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಶಾಖೆಗಳ ತೆರೆಯುವುದರ ಜೊತೆಯಲ್ಲಿ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಲಿಕ್ಕಿದ್ದೇವೆ ಅಂತ ಈಗಾಗಲೇ ಹೇಳಿದೆ. ಸಿಬ್ಬಂದಿಗಳ ದಕ್ಷತೆಯನ್ನು ಕಂಡು ಅವರಿಗೆ ಪ್ರಮೋಷನ್ ಕೂಡ ನಾವು ಇದ್ದಂಥ ಸಿಬ್ಬಂದಿಗಳಿಗೆ ಕೊಡ್ತಾ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸಿಬ್ಬಂದಿಗಳ ವೇತನ ಶ್ರೇಣಿಯಲ್ಲೂ ಅಷ್ಟೇ
ಯಾವುದೇ ಸಹಕಾರಿ ಸಂಸ್ಥೆಯಲ್ಲಿ 25 ವರ್ಷ ಮೇಲ್ಪಟ್ಟ ಸಂಸ್ಥೆಯಲ್ಲೂ ಕೂಡ ನಮ್ಮ ಸಿಬ್ಬಂದಿ ಕೊಡುವಂಥ ವೇತನ ಇರಲಿಕ್ಕಿಲ್ಲ. ನಾವು ಒಳ್ಳೆಯ ಒಂದು ವೇತನವನ್ನು ಸರ್ಕಾರದ ಈ ನಿವಾರಣೆಯಂತೆ ಕೊಡ್ತಾ ಬಂದಿದೆ ಅಂತ ಹೇಳ್ತಾ, ನಮ್ಮ ಯೋಜನೆಗಳಲ್ಲಿ ಈಗಾಗಲೇ ಹೇಳಿದಾಗೆ ಹಲವಾರು ಕಾರ್ಯಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದೆ, ನಮ್ಮಲ್ಲಿ ತುಂಬ ಮಂದಿ ಶಿಕ್ಷಣಕ್ಕಾಗಿ ಸಾಲ ಕೇಳಿಕೊಂಡು ಬರ್ತಾರೆ. ಅವರ ಹತ್ರ ಯಾವುದೇ ರೀತಿಯ ಒಂದು ದಾಖಲೆಗಳು ಸರಿಯಾಗಿರುವುದಿಲ್ಲ. ಆದರೆ ನಮ್ಮ ಒಂದು ಇಂಗಿತ ಏನು ಹೇಳಿದರೆ, ಆ ಒಂದು ಸ್ಟೂಡೆಂಟ್ ಏನು ಬರ್ತಾರ ಆ ಸ್ಟೂಡೆಂಟ್ಗಳಿಗೆ ನಾವು ನಮ್ಮ ಟ್ರಸ್ಟ್ನ ಮೂಲಕ ಏನು ಈಗಾಗಲೇ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೇವೆ, ಆ ವಿದ್ಯಾರ್ಥಿ ವೇತನಕ್ಕಿಂತಲೂ ನಾವು ಅವರಿಗೆ ಅವರ ಸಂಪೂರ್ಣ ಶಿಕ್ಷಣದ ವೆಚ್ಚದ ಸಾಲದ ಪದದಲ್ಲಿ ನೀಡಿದರೆ ಅವರ ಉದ್ಯೋಗ ದೊರೆತ ನಂತರ ಆ ಸಾಲವನ್ನು ಭರಿಸಲಿಕ್ಕೆ ನಾವು ಬಡ್ಡಿ ರಹಿತ ಸಾಲವನ್ನು ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕೂಡ ನಮ್ಮಲ್ಲಿ ಒಂದು ಯೋಜನೆ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತೇವೆ. ಈ ನಿಟ್ಟಿನಲ್ಲಿ ಈ ಯೋಜನೆ ಬಗ್ಗೆ ನಾನು ಈಗಾಗಲೇ ಆಗ ಹೇಳಿದೆ, ಯಾರಾದರೂ ಸದಸ್ಯರು ಕನಿಷ್ಠ 3 ವರ್ಷಕ್ಕೆ ಇದರ ಠೇವಣಿ ಇಡಬಹುದು, ಹೆಚ್ಚು ವರ್ಷ ಕೂಡ ಇಡಬಹುದು. ನೀವು ನೀಡಿದಂಥ ಠೇವಣಿ ಏನಿದೆಯಾ ಆ ಠೇವಣಿ ಅವಧಿಯಲ್ಲಿ ನೀವು ವಾಪಸ್ ಬೇಕಾದರೆ ಪಡಿಬೋದು, ಇಲ್ಲ ಮುಂದುವರಿಸಬಹುದು. ನಿಮಗೆ ಠೇವಣಿಗೆ FD ಸರ್ಟಿಫಿಕೇಟ್ ಇರ್ತದೆ, ಬಡ್ಡಿ ರಹಿತ ಠೇವಣಿ ಆಗಿರ್ತದೆ. ನಾವು ಅದೇ ಹಣವನ್ನು ವರ್ಷದಲ್ಲಿ ಎಷ್ಟು ಅಂತ ಠೇವಣಿ ಬಂತ ಆ ಹಣದಲ್ಲೇ ವಿದ್ಯಾರ್ಥಿಗಳಿಗೆ ಸಾಲ ರೂಪದಲ್ಲಿ ನೀಡುವ ಯೋಜನೆ ನಮ್ಮಲ್ಲಿದೆ. ಇದನ್ನು ಕೂಡ ಕಾರ್ಯಗತಗೊಳಿಸಲಿಕ್ಕಿದೆ ನಿಮ್ಮ ಒಪ್ಪಿಗೆ ಅಂತ ಹೇಳ್ತಾ, ಹಾಗೆ ಮುಂದಿನ ಎಲ್ಲ ಕಾರ್ಯಯೋಜನೆಗಳಿಗೆ ತಮ್ಮೆಲ್ಲರ ಸಹಕಾರ ಬೇಕು. ಹಾಗೆ ನಾವು ಈಗಾಗಲೇ ಹಲವು ಸದಸ್ಯರಲ್ಲಿ ಇಲ್ಲಿ ಗೌರವಾರ್ಪಣೆ ಮಾಡಿದ್ದೇವೆ. ಇನ್ನೂ ಎಷ್ಟು ಸದಸ್ಯರನ್ನು ಬಿಟ್ಟೋಗಿರ್ಬೋದು. ನಿಮ್ಮಲ್ಲಿ ಕೇಳೋದು ಇಷ್ಟೇ, ನಿಮ್ಮ ಸಾಧನೆಗಳ ಬಗ್ಗೆ ಕೆಲವೊಂದು ಸಾಧನೆ ನಮಗೆ ತಿಳಿದಿರಲಿಕ್ಕಿಲ್ಲ ಅಥವಾ ನಮ್ಮ ಶಾಖೆ ಸಿಬ್ಬಂದಿಗಳು ತಿಳಿದಿರಲಿಕ್ಕಿಲ್ಲ. ನೀವು ನಮ್ಮಲ್ಲಿ ಗೊತ್ತುಪಡಿಸಿದರೆ ತುಂಬ ಉತ್ತಮ. ನಿಮ್ಮದಾಗಲಿ ನಿಮ್ಮ ಮಕ್ಕಳದಾಗಲಿ ಅವರಿಗೆ ನಾವು ಇಲ್ಲೇನು ವೇದಿಕೆಯಲ್ಲಿ ಗುರುತಿಸ್ತೇವ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಅದು ಸಾಧ್ಯವಾಗದು ಅಂತ ಹೇಳ್ತಾ, ನೀವು ಅದಕ್ಕೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಇಷ್ಟ ಹೇಳುವಂಥದ್ದು, ಕಳೆದ 2 ವರ್ಷದ ಹಿಂದೆ ವರ್ಚುವಲ್ ಮೀಟಿಂಗ್ ಆಯಿತು. ಈಗ 2 ವರ್ಷದಿಂದ ಈ ಸಾಮಾನ್ಯ ಸಭೆ ನಾವೆಲ್ಲರೂ ಸೇರಿ ನಡೆಸ್ತಾ ಇದ್ದೇವೆ. ಈಗಾಗಲೇ ನಾವು ಕೆಳಗಡೆ ಕೂಡ ಕೂತರು ಕೂಡ ಅವರು ಕೂಡ ಪ್ರಶ್ನೆ ಕೇಳುವ ಅವಕಾಶ ಇದೆ. ಅಲ್ಲಿ ಕೂಡ ಮೈಕ್ ವ್ಯವಸ್ಥೆ ಮಾಡಿದ್ದೇವೆ. ಕೆಳಗೆ ಕೂತವರಿಗೆ ಇಲ್ಲಿ ಟಿವಿಯಲ್ಲಿ ಕಾಣ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಬಹಳಷ್ಟು ಎಲ್ಲ ಕೆಳಗಿನವರಿಗೆ ಕೂಡ ಅವಕಾಶ ನೀಡುವ ರೀತಿಯಲ್ಲಿ ಈ ರೀತಿಯ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾ, ನಮ್ಮ ಈ ಒಂದು ಸಭೆಯಲ್ಲಿ ಬಂದು ಒಳ್ಳೆಯ ಸಲಹೆ ಸೂಚನೆ ನೀಡಿದ ಎಲ್ಲ ಸದಸ್ಯರಿಗೆ ಹಾಗೂ ನಮ್ಮೊಂದಿಗೆ ಸಹಕಾರ ನೀಡಿದ ಎಲ್ಲ ಸಂಸ್ಥೆಗಳಿಗೆ ಹಾಗೂ ನಮ್ಮೆಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿಗೆ, ಸಿಬ್ಬಂದಿ ವರ್ಗದವರಿಗೆ, ಎಲ್ಲರಿಗೂ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಸಂದರ್ಭದಲ್ಲಿ ನಾನು ಇಷ್ಟು ಹೇಳುವಂಥದ್ದು, ನಾನು ಹೇಳಿದ 2 ವರ್ಷದಿಂದ ವರ್ಚುವಲ್ ಸಭೆ ನಡೆಸುವಾಗ ನಾನು ನೇರವಾಗಿ ಆಸ್ಪತ್ರೆಯಿಂದ ಬಂದು ವರ್ಚುವಲ್ ಸಭೆಯನ್ನು ಏರ್ಪಡಿಸಿದ್ದೆ. ವರ್ಚುವಲ್ ಸಭೆಯನ್ನು ಏರ್ಪಡಿಸಿ ತದನಂತರದಲ್ಲಿ ನನ್ನ ಕಿಮೋ ಚಿಕಿತ್ಸೆ ಪಡೆದೆ. ಹಾಗೆ ಇಂದು ಕೂಡ ನಾನು ಕಳೆದ 4 ದಿವಸದಲ್ಲಿ ಜ್ವರದಲ್ಲಿ ಬಳಲ್ತಾ ಇದ್ದು ಕೂಡ ಇಂದು ದೇವರೇ ನನ್ನನ್ನು ಇಲ್ಲಿ ಈ ಒಂದು ಸಭೆಯನ್ನು ನಡೆಸಲಿಕ್ಕೆ ನನಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕೂಡ ನಾನು ಎಲ್ರಿಗೂ ಕ್ಷೇತ್ರಗಳಿಗೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಎಲ್ಲ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಚಂದ್ರಾಸ್ ಕಟ್ಟಗುಡಿ ಅವರು ಬಿಲ್ಲವ ಸೇವಾ ಸಮಾಜದ ಕೋಶಾಧಿಕಾರಿಯಾಗಿದ್ದ ಅವರು ವೇದಿಕೆ ನಮ್ಮ ಗೌರವ ಸಲ್ಲಿಸಬೇಕು ಅಂತ ಕೇಳಿಕೊಟ್ಟು.
ವೈದ್ಯಕೀಯ ಶಿಬಿರಗಳು ನಡೆದಿದೆ. ಈ ಒಂದು ಶಿಬಿರಗಳು ಎಷ್ಟೋ ಜನರಿಗೆ ಅನುಕೂಲ ಆಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಶಿಬಿರದಲ್ಲಿ ಎಷ್ಟೋ ಜನ ಪ್ರಯೋಜನ ಪಡೆದಿದ್ದಾರೆ. ಹಾಗೂ ಇದರೊಂದಿಗೆ ಮುಖ್ಯವಾಗಿ ಮಾತಾ ಅಮೃತಾನಂದ ಮಠದವರು ಸುಮಾರು 25ಕ್ಕೂ ಹೆಚ್ಚು ಶಿಬಿರ ನಡೆಸಿಕೊಂಡಿದ್ದಾರೆ. ಹಾಗೂ ವೈದ್ಯಕೀಯ ಸಂಸ್ಥೆಗಳು ಕೂಡ ಅದರೊಂದಿಗೆ ಸಹಕರಿಸಿದೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಸದಸ್ಯರನ್ನು ವಂದಿಸಲಿದ್ದಾರೆ. ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ನೇವಿ ರಾಜ್ಪೀರ್ ಅವರು. ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮಶಕ್ತಿ ವಿರುದ್ಧೋದ್ದೇಶ ಸಹಕಾರಿ ಸಂಘ ಇದರ 12ನೇ ಸಾಮಾನ್ಯ ಸಭೆ. ಈ ಸಭೆಯನ್ನು ಅತ್ಯಂತ ಚಂದವಾಗಿ ನಡೆಸಿಕೊಟ್ಟಂತಹ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಸಹಕಾರ ರತ್ನ ಶ್ರೀ ಚಿತ್ರ ಬೋಳ ಇವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ನಿರ್ದೇಶಕರುಗಳು ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮಶಕ್ತಿಯ ಎಲ್ಲ ಸದಸ್ಯರು ಇವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣಗುರು ಪ್ರಕಾಶ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ವಾಮನ್ ಇದ್ದಾರೆ, ಅವರ ಟ್ರಸ್ಟ್ ಇದ್ದಾರೆ. ಅದೇ ರೀತಿ ಸಲಹಾ ಸಮಿತಿಯ ಸದಸ್ಯರಿದ್ದಾರೆ, ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇವತ್ತು ಉತ್ತಮ ಸೂಚನೆಗಳನ್ನು ನೀಡಿದಂಥ ನಮ್ಮ ಸಂಘದ ಸದಸ್ಯರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಆತ್ಮಶಕ್ತಿ ಒಂದು ಶಕ್ತಿಯಾಗಿರುವಂಥ ಈ ಡೆಪಾಸಿಟ್ ಹೋಲ್ಡರ್ಸ್, ಅದೇ ರೀತಿ ಶೇರ್ ಹೋಲ್ಡರ್ಸ್ ಇವರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ತಪ್ಪ ಸಮಯಕ್ಕೆ ಲೆಕ್ಕ ಪರಿಶೋಧನೆಯನ್ನು ಮಾಡಿದಂಥ ಚಾರ್ಟರ್ಡ್ ಅಕೌಂಟೆಂಟ್ ಅನಂತ ಪದ್ಮನಾಭನ್ ಕೋ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂಥ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಉಪಹಾರ ಹಾಗೂ ಊಟೋಪಚಾರ ನೀಡಿದಂಥ ಬಡ್ ಕೇಟರ್ಸ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಿದಂತಹ ನಮ್ಮ ಸಂಘ ಸದಸ್ಯರ ಮಕ್ಕಳಿರುವುದು ಅಥವಾ ಸದಸ್ಯರಿರ್ಬೋದು ಅವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇನ್ನು ಸಾಮಾನ್ಯ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಯೋಗ.